ಮಹಾತ್ಮ ಗಾಂಧಿ ಅವರಿಗೆ ಹಾರಾರ್ಪಣೆ ಮಾಡುವ ಮೂಲಕ ಇದಕ್ಕೆ ಚಾಲನೆ ನೀಡಲಿದ್ದೇವೆ. एक साथ शुरू कर वंदे मातरम वंदे मातरम सुजलाम सुफलाम मलयज शीतलाम सस्य श्यामलाम मातरम वंदे मातरम. ಪುತ್ತೂರು ಶ್ರೀ ಮಲಿಂಗೇಶ್ವರ ಹಾಗೂ ನಾವು ನಮ್ಮ ಎಲ್ಲ ದೇವರುಗಳಿಗೆ ವಂದಿಸುತ್ತಾ ಇವತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪುತ್ತೂರು, ಬೆಟ್ಲ, ಉಪ್ಪಿನಂಗಡಿ, ಅದೇ ರೀತಿ ಯುವ ಕಾಂಗ್ರೆಸ್, ಅದೇ ರೀತಿ NSI ಮತ್ತು ಮುಂಚೂಣಿ ಘಟಕದ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ನಾಯಕರ ಒಂದು ಒಟ್ಟು ಸೇರಿಕೆಯಲ್ಲಿ ಇವತ್ತು ಬೃಹತ್ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ನೀಟ್ ಅಕ್ರಮ ಮತ್ತು ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿಯನ್ನು ಬಂಧಿಸಿದ ಬಗ್ಗೆ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಸಾಂಕೇತಿಕ ಪ್ರತಿಭಟನೆ ಆದರೂ ಇದನ್ನು ಕೇಂದ್ರ ನಮ್ಮ ರಾಷ್ಟ್ರಪತಿ ಆಗಿರುವಂತಹ ಗೌರವಾನ್ವಿತ ಶ್ರೀಮತಿ ಮುರ್ಮು ಅವರಿಗೆ ಮುಟ್ಟುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಒಂದು ಡ್ರಾಫ್ಟ್ ಕೂಡ ಬರೆದಿದ್ದೇವೆ. ಅದು ಮಾನ್ಯ ರಾಷ್ಟ್ರಪತಿ ಮುಟ್ಟುವಂತೆ ನಾವು ಮಾಡಲಿಕ್ಕೆ ಇದ್ದೇವೆ ಎನ್ನುವ ಮಾತನ್ನು ಹೇಳುತ್ತಾ ಅದನ್ನು ನಮ್ಮನ್ನೇ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾಂಗ್ರೆಸ್ ಸಮಿತಿ ಪುತ್ತೂರು, ಬೆಟ್ಲ, ಉಪ್ಪಿನಂಗಡಿ, ಅದೇ ರೀತಿ NSI ಮತ್ತು ಯುವ ಕಾಂಗ್ರೆಸ್ ಹಾಗೂ ಸೆಂಟ್ರಲ್ ಆರ್ಗನೈಸೇಷನ್ ಟು Honorable President of India, Government of India. Subject: demand for action against the central government for the NEET irregularity and subsequent events. Respected sir, the Block Congress Committee, Putturu, Vetla and Uppinangadi, in collaboration with the Youth Congress, National Student of India and various central organizations and of the Congress Party, has organized a symbolic protest as the voice of the country youth to express their pain and anguish. Through this protest, we submit this memorandum to you with the following demands. The NEET questions paper leak has devastated the future of the countless students. The officials responsible for the STEM and Education Minister, Honorable Dharmendra Pradhan, who holds responsibility for the department, should be immediately removed from their ministerial position. The families of the students who lost their lives due to the NEET issue should be provided with the compensation of the 10 crore each. Police officers who allowed unidentified individuals of assault protesting students and the Union Home Minister Amit Shah, who is responsible for the department, should be removed their ministerial position. All efforts to regulate the protesters should be withdrawn. As the voice of the youth and leader of the opposition, Rahul Gandhi ji, along with the other Congress leaders, was targeted with the atrocity during the protest. Prime Minister Honorable Narendra Modi should publicly apologize to the youth of the country of these actions. We earnestly request you to fulfill these demands and create the fairness, confident and trustworthy environment so that the youth, the future generation of the nation, can grow without fear. With regards, Krishna Prasad Rana, Block President Putturu, Padmanabha Pujari, Block President Vetla, UT Tausif, Block President Uppinangadi, Farooq Perne, Youth Congress and NSI and all central organizations. ಯಾಕಂದ್ರೆ ಇದಿಷ್ಟಕ್ಕೆ ಮಾತ್ರ ಮುಗಿಯುವುದಿಲ್ಲ. ಇಲ್ಲಿ ಕೂಡ ಅನೇಕ ನಾಟಕ ಆಗ್ತಾ ಇದೆ. ಬಿಜೆಪಿ ಅವರ ಅನೇಕ ನಾಟಕ ಪುಸ್ತಕಗಳು ಕೂಡ ಆಗ್ತಾ ಉಂಟು. ಹಾಗಾದ್ರೆ ನಿನ್ನ ತಾನೇ ಮಾನ್ಯ ಮಠಂದೂರು ಅವರೊಂದು ನಮ್ಮ ರೋಡ್ ಆರೋಗ್ಯವಾಗಿ ರೋಡ್ ಅನ್ನು ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ಒಂದು 30 ಕೋಟಿ 40 ಕೋಟಿ ಆದಾಗ ಒಂದು ಗುಂಡಿ ಮುಚ್ಚಲಿಕ್ಕೆ ನಮ್ಗೆ ಆಗುದಿಲ್ಲ ಅನ್ನುವ ಗುಂಡಿ ಮುಚ್ಚಲಿಲ್ಲ ಎನ್ನುವಂತಹ ಅಪವಾಸಕ್ಕಿದಾಗಿ ಆ ರೀತಿ ಒಂದು ಪ್ರತಿಭಟನೆಯನ್ನು ಕೂಡ ಮಾನ್ಯ ಮಠಂದೂರು ಅವರು ಮಾಡಿದ್ರು. ದಯವಿಟ್ಟು ನಿಮ್ಮ ಚಲಾವಣೆಗೆ ಬೇಕಾಗಿ ಈ ರೀತಿಯ ಶಾಸಕರ ಕಾರ್ಯಕ್ರಮವನ್ನು ಟೀಕೆ ಮಾಡಬೇಡಿ. ಯಾಕಂದ್ರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು, ಕ್ರೀಡಾಂಗಣ, ಅದೇ ರೀತಿ ದೇವಸ್ಥಾನ, ತಿರುಮಲ ಅಭಿವೃದ್ಧಿ, ಅದೇ ರೀತಿ ಧ್ವಜಸ್ತಂಭ, ಅದೇ ರೀತಿ ಮಾಂಡ್ಯ ಸೇತುವೆ, ಅನೇಕ ಯೋಜನೆಗಳು ತಂದಂತ ವ್ಯಕ್ತಿ ಅಂದ್ರೆ ಮಾನ್ಯ ಅಶೋಕ್ ಕುಮಾರ್ ಅವರು. ದಯವಿಟ್ಟು
ನೀವು ಇನ್ನು ಎಲೆಕ್ಷನ್ಗೆ ಬೇಕಾಗಿ ಶಾಸಕರಿಗೆ ಬೇಕಾಗಿ ನೀವು ಪ್ರತಿಭಟನೆ ಮಾಡಬೇಡಿ. ನಿಮ್ಮಲ್ಲಿ ಕೂಡ ಅನೇಕ ಬಿಜೆಪಿಯ ಹೊರಲ್ಲೇ ಸ್ಟಾರ್ ನಾಯಕರಿದ್ದಾರೆ, ಅವರು ಮಾತಾಡ್ತಿದ್ದಾರೆ. ಇದೀಗ ಕೇವಲ ಚುನಾವಣೆಯಿಂದ ಅವರು ಕೆಲವು ರಾಜೇಶ್ ಬಂದವರು, ಅದೇ ರೀತಿ ಮಠಂದವರು ಅಂತವರು ಮಾತ್ರ ಮಾತಾಡ್ತಿದ್ದಾರೆ. ದಯವಿಟ್ಟು ಇನ್ನು 10 ವರ್ಷ ಮಾನ್ಯ ಶಾಸಕರ ನರಸಿಂಹರಯ್ಯವರೇ ಇಲ್ಲಿ ಶಾಸಕರಾಗಿ ಇರ್ತಾರೆ ಎನ್ನುವ ಮಾತನ್ನೇ ಇನ್ನೊಂದು ಪ್ರಾಥಮಿಕವಾಗಿ ಇವತ್ತು ಮಾತನಾಡಿದ ಅವಕಾಶ ಬರುತ್ತೆ. ಈ ಪ್ರತಿಭಟನೆಯನ್ನು ನಾವು ನಮಗೆ ನ್ಯಾಯ ಒದಗಿಸಿ ನಮ್ಮ ಮಕ್ಕಳಿಗೆ ಅವರ ಮನೆಯವರಿಗೆ ನ್ಯಾಯ ಒದಗಿಸಬೇಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರನ್ನು ನಾವು ಮನವಿ ಮಾಡ್ತಾ ಇದ್ದೇವೆ. ಈ ದೇಶ ಇವತ್ತು 2ನೇ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಅನುಭವವನ್ನು ಇವತ್ತು ಹಂಚಿಕೊಳ್ತಾ ಇದೆ. ಯಾವ ಶತಮಾನಗಳ ಹಿಂದೆ ಈ ದೇಶದ ದಾಸ್ಯದ ಬದುಕನ್ನು ಕೊನೆಗಾಣಿಸಲಿಕ್ಕೆ, ಈ ದೇಶದ ಅರಾಜಕತೆ, ಈ ದೇಶದ ಸ್ವಾತಂತ್ರ್ಯ ಇದೆಲ್ಲವನ್ನು ಕೂಡ ಮುಸುಕಾಗಿಸಿದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ಸಂಗ್ರಾಮ ಇವತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆದ್ರೆ ಇವತ್ತು ಸುಮಾರು 15 ತಿಂಗಳಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯತಕ್ಕಂತ ಈ ಒಂದು ಪ್ರತಿಭಟನೆ ಈ ದೇಶದ ಯುವ ಸಾಮ್ರಾಜ್ಯಶಾಹಿ ಶಕ್ತಿಯ ಇವತ್ತು 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ನೆನಪಿಸಿಕೊಳ್ಬೇಕಾಗಿದೆ. ಆದರಣೀಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಮಾತು ಹೇಳಿದರು, ಈ ದೇಶದ ಐಕ್ಯತೆ, ಏಕತೆ, ಅಖಂಡತೆ ಮತ್ತು ಸಮಗ್ರತೆಗೆ ಈ ದೇಶದ ಬಲಿಷ್ಠ ಯುವ ಶಕ್ತಿಯನ್ನ ಯುವಕರನ್ನ ಕೊಡಿ, 100 ಜನ ಯುವಕರನ್ನ ಕೊಡಿ, ಈ ದೇಶದ ಚಿತ್ರಣವನ್ನು ಬದಲು ಮಾಡ್ತೇನೆ. ಆದ್ರೆ ಇವತ್ತು ಸಾವಿರಾರು ಯುವ ಜನ ಶಕ್ತಿ ಈ ದೇಶದ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದೆ. ಆದ್ರೆ ನಮ್ಮನ್ನ ಆಳ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರ ಇವತ್ತು ವಿದ್ಯಾರ್ಥಿಗಳನ್ನ ಇವತ್ತು ಕತ್ತು ಹಿಡಿದು ಸಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಆತ್ಮೀಯ ಬಂಧುಗಳೇ, ಇವತ್ತು ನೀಟ್ ಅಕ್ರಮದ ಬಗ್ಗೆ ಪ್ರಸ್ತಾಪ ಆಗಿದೆ. ಸುಮಾರು 22,80,000 ಭವಿಷ್ಯದ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಇವತ್ತು ನೀಟ್ ಎಕ್ಸಾಮ್ ಅನ್ನು ಬರೆಯಲು ಪ್ರಾಮಾಣಿಕವಾದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂತಹ ಸಂದರ್ಭದಲ್ಲಿ ಆತ್ಮೀಯ ಬಂಧುಗಳೇ, ಶೈಕ್ಷಣಿಕ ಮಂತ್ರಿಯಾದಂತಹ ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರನ್ನು ಉಳಿಸಿಕೊಡ್ತಕ್ಕಂತಹ ಒಂದು ಕೆಲಸ ಸನ್ಮಾನ್ಯ ಮೋದಿಜಿಯವರಿಂದಾಗಿದೆ. ಈ ದೇಶದ ಭವಿಷ್ಯದ ಒಂದು ಭಾರತವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ, 2047 ವಿಕಸಿತ ಭಾರತ, ನಿಮ್ಮ ವಿಕಸಿತ ಭಾರತ ಇವತ್ತು ಕಾರ್ಯಾರಂಭಕ್ಕೆ ಬರಬೇಕಾಗಿದ್ರೆ ಜಂತರ್ ಮಂತರ್ನಲ್ಲಿ ಇವತ್ತು ಸಾವಿರಾರು ಲಕ್ಷೋಪಲಕ್ಷ ವಿದ್ಯಾರ್ಥಿಗಳು ಇವತ್ತಿದ್ದಾರಲ್ಲ, ನೀವು ಅವರಿಗೆ ನ್ಯಾಯವನ್ನು ಕೊಡದೆ ಹೋದ್ರೆ ಇವತ್ತು 47 ಅಲ್ಲ 470 ವರ್ಷಗಳ ವಿಕಸಿತ ಭಾರತವನ್ನ ಇವತ್ತು ಸಮಗ್ರವಾಗಿ ಮೂಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಂಥ ವಿದ್ಯಾರ್ಥಿಗಳು, 22,80,000 ವಿದ್ಯಾರ್ಥಿಗಳು ಈ ದೇಶದಲ್ಲಿ IAS ಅನ್ನು ಪಾಸ್ ಮಾಡತಕ್ಕಂಥ, IPS ಅನ್ನು ಪಾಸ್ ಮಾಡತಕ್ಕಂಥ, ಇವತ್ತು ಇಂಜಿನಿಯರಿಂಗ್ ಅನ್ನು ಪಾಸ್ ಮಾಡತಕ್ಕಂಥ, ವೈದ್ಯಕೀಯ ಶಿಕ್ಷಣವನ್ನು ಪಾಸ್ ಮಾಡತಕ್ಕಂಥ, ಇನ್ನುಳಿದ ಇವತ್ತು ಆಡಳಿತಾತ್ಮಕ ವ್ಯವಸ್ಥೆ ಮತ್ತು ಈ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಡ್ತಕ್ಕಂಥ ವಿಚಾರಧಾರೆಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಆ ಪ್ರತಿಭೆಗೆ ತಾವು ಮಣ್ಣು ಹಾಕಿದ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರೇ. ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು ವರ್ಷಗಳಿಂದ 14 ವರ್ಷಗಳಿಂದ ಈ ದೇಶದ ಚುಕ್ಕಾಣಿಯನ್ನು ತಾವು ಹಿಡಿದಿದ್ದೀರಿ. ಒಂದು ಕಾಲಘಟ್ಟದಲ್ಲಿ ಇವತ್ತು ನೋಟ್ ಬ್ಯಾನ್ ಆಯಿತು, ನಿಮಗೆ ನೋಟ್ ಬ್ಯಾನ್ ಪ್ರಧಾನ ಆಗಿಲ್ಲ. ನೋಟ್ ಬ್ಯಾನ್ ಅಲ್ಲಿ ಸಾವಿರಾರು ಜನ ಕಾಲ್ನಡಿಗೆಯಲ್ಲಿ ಇವತ್ತು ಮೂಕಲ್ಲುಗಳಲ್ಲಿ ಸತ್ತು ಹೋದರು, ಅವರಿಗೆ ಸಂತಾಪಗಳಿಲ್ಲ. ಆನಂತರ ಈ ದೇಶವನ್ನು ಒಕ್ಕಲಿಸಿದಂತ ಕೊರೋನಾ ನಿಮಗೆ ಪ್ರಧಾನ ಆಗಲಿಲ್ಲ. ಬರೇ ಕಪ್ಪೆಯನ್ನ ನೀವು ಪಡೆದು ಕೊರೋನಾವನ್ನು ಓಡಿಸತಕ್ಕಂತ ಒಂದು ವೈಜ್ಞಾನಿಕ ವಿಶ್ಲೇಷಣೆ ನಮ್ಮಿಂದ ಬಂತು, ನಿಮಗೆ ಅದು ಪ್ರಧಾನ ಆಗಲಿಲ್ಲ. ನೀಟಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಇವತ್ತು ಸಾಯ್ತಾ ಇದ್ದಾರೆ, ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ, ನಿಮಗೆ ಅದು ಪ್ರಧಾನ ಆಗಿಲ್ಲ. ಇವತ್ತು ಇನ್ನುಳಿದ ಅನೇಕ ವಿಚಾರಧಾರೆಗಳು ದೆಹಲಿಯಲ್ಲಿ ಹಾಡು ಹಗಲೇ ಇವತ್ತು ವಿದ್ಯಾರ್ಥಿನಿಗಳ ಅತ್ಯಾಚಾರಗಳು, ಮಹಿಳೆಯರ ಅತ್ಯಾಚಾರಗಳಾಗುವಂತಹ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ನಿಮಗೆ ಅದು ಪ್ರಧಾನ ಆಗಲಿಲ್ಲ. ನಿಮಗೆ ಪ್ರಧಾನ ಆದದ್ದು ಸನ್ಮಾನ್ಯ ಪ್ರಧಾನಿ ಇವತ್ತು ಧರ್ಮೇಂದ್ರ ಪ್ರಧಾನಿ ಏನಿದ್ದಾರೆ ಶಿಕ್ಷಣ ಮಂತ್ರಿಗಳು, ಅವರನ್ನು ಉಳಿಸಲಿಕ್ಕೆ ನಿಮಗೆ ಅವರು ಪ್ರಧಾನ ಆದರು. ಆತ್ಮೀಯ ಬಂಧುಗಳೇ, ಇವತ್ತು ಹೆಚ್ಚು ಸಮಯಗಳು ಇವತ್ತು ಉಳಿಯುವುದಿಲ್ಲ. ಇದರ ವಿರುದ್ಧ ಪ್ರತಿಭಟನೆ ಮಾಡಿದಂತಹ ಇವತ್ತು ಕಾಂಗ್ರೆಸ್ಸಿನ ಈ ದೇಶದ ಸ್ವಾತಂತ್ರ್ಯ ವಿಚಾರಧಾರೆಗಳಿಗೆ ತನ್ನ ರಕ್ತವನ್ನು ಹರಿಸಿದಂತಹ ಪೂಜ್ಯ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರಲಾಲ್ ನೆಹರು, ರಾಜೀವ್ ಗಾಂಧಿಯವರ ರಕ್ತ ಸಿಂಚನದಲ್ಲಿ ಹುಟ್ಟಿ ಬೆಳೆದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರ ಒಂದು ಪ್ರತಿಭಟನೆಯನ್ನು ಮಾಡುವಾಗ ಪೊಲೀಸ್ ಬಲ ಪ್ರಯೋಗ ಒಂದು ಕಡೆ, ಇವತ್ತು ಈ ದೇಶದ ಶಾಸನಗಳು ಇವತ್ತು ಆ ಕಡೆ ಇದೆ. ಆದ್ರೆ ಇವತ್ತು ಖಾಕಿಯನ್ನು ಧರಿಸಿದಂತಹ ನಿಮ್ಮ
RSS ಚೇಲಾಗಳಿಂದ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಇವತ್ತು ಅವರ ಮೇಲೆ ಬಲಪ್ರಯೋಗ ಮಾಡಿ ಅವರ ದೇಹದಲ್ಲಿ ರಕ್ತವನ್ನು ಹರಿಸ್ತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ತಾವು ಮಾಡಿದರು. ಇದು ಈ ದೇಶದಲ್ಲಿ ಇವತ್ತು ಯಾವ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ರಕ್ತ ಈ ದೇಶದಲ್ಲಿ ಬಿದ್ದಾಗ ಅದು ಪ್ರಾಬ್ಲಮ್ ಆಗಿಲ್ಲ, ಅದು ಉಪಯೋಗಕ್ಕೆ ಬಂತು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಗಳಿಗೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪಂಡಿತ ನೆಹರು, ಶ್ರೀಮತಿ ಇಂದಿರಾಜಿಯವರ ರಕ್ತ ಈ ದೇಶದಲ್ಲಿ ಮೊಳಕೆ ಹೊಡೆಯುತ್ತಾ ಇದೆ. ರಾಜೀವ್ ಗಾಂಧಿಯವರ ರಕ್ತ ಈ ದೇಶದಲ್ಲಿ ಮೊಳಕೆ ಹೊಡೆಯುತ್ತಾ ಇದೆ. ಮತ್ತು ರಾಹುಲ್ ಗಾಂಧಿಯವರ ರಕ್ತ ಜಂತರ್ ಮಂತರ್ನಲ್ಲಿ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳ ಎದುರು ಆ ರಕ್ತ ಇವತ್ತು ಆ ರಸ್ತೆಗೆ ಚೆಲ್ಲಿದ್ರೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ನಿಮ್ಮ ಅವಧಿಗಳು ಮುಗಿಯಿತು. ತಾವು ಆಡಳಿತವನ್ನ ಕೊನೆಗೊಳಿಸತಕ್ಕಂತ ಒಂದು ಸಂದರ್ಭಗಳು ಇವತ್ತು ಬಂದಿದೆ. ಇವತ್ತು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಿದೆ. ಇವತ್ತು ನೀವು ಆಡಳಿತಕ್ಕೆ ಅರ್ಹರಲ್ಲ. ಇವತ್ತು ಇಂತಹ ಘಟನೆಗಳು ಸಾವಿರಾರು ಘಟನೆಗಳು ಈ ದೇಶದಲ್ಲಿ ಆಯಿತು. ಆದ್ರೆ ನಾವು ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡದೆ ಮಾಧ್ಯಮದ ಕಡೆ ಹೋಗದೆ ತಾವು ಪಲಾಯನವನ್ನು ಮಾಡ್ತಾ ಇದ್ದೀರಿ. ಕೇವಲ ಈ ದೇಶವನ್ನ ಅದಾನಿ ಮತ್ತು ಅಂಬಾನಿಗೆ ಮಾಡ್ತಕ್ಕಂತ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಆದ್ದರಿಂದ ಇವತ್ತು ಈ ದೇಶದ ವಿದ್ಯಾರ್ಥಿ ಸಮೂಹ, ವಿದ್ಯಾರ್ಥಿ ಶಕ್ತಿ, ಅದು ರಾಷ್ಟ್ರ ಶಕ್ತಿ. ಇವತ್ತು ಅನೇಕ ಸಂದರ್ಭದಲ್ಲಿ ತಾವು ಮಾತು ಕೇಳಿರ್ಬೋದು. ಸನ್ಮಾನ್ಯ ವಾಜಪೇಯಿ ಅವರು ಒಂದು ಸಂದರ್ಭದಲ್ಲಿ ಇವತ್ತು ಸಂಸತ್ತಲ್ಲಿ ಭಾಷಣ ಮಾಡಿದರು. ಯಾರು ಈ ದೇಶದ ಆಡಳಿತವನ್ನ ಪ್ರಶ್ನೆ ಮಾಡುವುದಿಲ್ವ ಅವರ ಅಪಂಸಕ ಅಂತ ಹೇಳಿದ್ರು. ಆದರಣೀಯ ಬಂಧುಗಳೇ, ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತೇವೆ. ನಿಮ್ಮ ವಿರುದ್ಧವಾಗಿ ಇವತ್ತು ಅಲ್ಲಲ್ಲಿ ಇವತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಒಂದು ಆತಂಕ ನಮಗಿದೆ. ಇವತ್ತು ಯಾವ 18 ವರ್ಷಕ್ಕೆ ರಾಜೀವ್ ಗಾಂಧಿ ಅವರು ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ, ಯುವಕರಿಗೆ ಮತದಾನದ ಹಕ್ಕನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರ. ನಿಮ್ಮ ಇದನ್ ಎಜೆಂಡಾ ಇವತ್ತು ಎಜೆಂಡಾ ಏನಿದೆ, ಮುಂದಿನ ದಿನಗಳಲ್ಲಿ ಇವತ್ತು 18 ವರ್ಷದ ವಿದ್ಯಾರ್ಥಿಗಳಿಗೆ ಮತದಾನದ ಹಕ್ಕನ್ನು ತಿರಸ್ಕಾರ ಮಾಡತಕ್ಕಂತ ಒಂದು ಇವತ್ತು ಪ್ರಮೇಯ ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಆ ವಿದ್ಯಾರ್ಥಿಗಳನ್ನು ಹತ್ತಿಕ್ಕುವಂತಹ ಒಂದು ಸಂದರ್ಭ. ಆದ್ದರಿಂದ ಒಂದು ಪುತ್ತೂರು ಬ್ಲಾಕ್ ವಿಟ್ಟಿನಂಗಡಿ ಬ್ಲಾಕಿನ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ಸಿನ ಒಂದು ಸಹಕಾರದೊಂದಿಗೆ ನಮ್ಮೆಲ್ಲರ ಗೌರವಾನ್ವಿತ ಆದರಣೀಯ ಜನನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ನಡೆಯತಕ್ಕಂತ ಈ ಒಂದು ಪ್ರತಿಭಟನಾ ಸಭೆ ಇವತ್ತು ನಿಮ್ಮ ಅವಧಿಗೆ, ನಿಮ್ಮ ಈ ಒಂದು ವಿಚಾರಧಾರೆಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತದೆ. ಖಂಡಿತವಾಗಿಯೂ ನಿಮಗೆ ಅಧಿಕಾರ ಇವತ್ತು ಹೆಚ್ಚು ಇರಲ್ಲ. ಆ ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ, ವಿದ್ಯಾರ್ಥಿಗಳೊಂದಿಗೆ ಕಾಂಗ್ರೆಸ್ ಇದೆ, ವಿದ್ಯಾರ್ಥಿಗಳೊಂದಿಗೆ ಎಲ್ಲವೂ ಇದೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 3 ಬ್ಲಾಕ್ಗಳ ಸಹಯೋಗದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಈ ಒಂದು ಪ್ರತಿಭಟನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ವಿಟ್ಲ ಬ್ಲಾಕ್ನ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ 3 ಬ್ಲಾಕ್ಗಳ ಸಹಯೋಗದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಈ ಒಂದು ಪ್ರತಿಭಟನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಮ್ಮ ಜನನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಪೊಲೀಸ್ ಬಲ ಪ್ರಯೋಗವನ್ನು ಮಾಡಿ ಅವರನ್ನ ಮುಂದೆ ತಾನೇ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡುವ ಮೂಲಕವಾಗಿ ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಆರಂಭಿಸಿದ್ದೇವೆ. ಇವತ್ತು ದೇಶದಾದ್ಯಂತವಾಗಿ ನೀಟ್ ಹಗರಣದ ವಿರುದ್ಧವಾಗಿ ಪ್ರತಿಭಟನೆ ನಡೆಯುವಂತದ್ದು ನಾವು ನೋಡ್ತಾ ಇದ್ದೇವೆ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಸುಮಾರು 1 ಲಕ್ಷಕ್ಕಿಂತಲೂ ಜಾಸ್ತಿ ಯುವಕರು, ವಿದ್ಯಾರ್ಥಿಗಳು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸುವಂತದ್ದು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಾದ್ಯಂತವಾಗಿ ಸಹಕಾರವನ್ನು ನೀಡಿ ಅದಕ್ಕೆ ಸಪೋರ್ಟ್ ಅನ್ನು ನೀಡುವ ಮೂಲಕವಾಗಿ
ನಮ್ಮ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರು ಇವತ್ತು ಪ್ರಧಾನಿಯವರ ನಿವಾಸದ ಮುಂದೆ ಪ್ರತಿಭಟಿಸುವಂತಹ ಒಂದು ಸಂದರ್ಭದಲ್ಲಿ ಯಾರು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ನಮಗೆ ಇವತ್ತು ಅವಕಾಶ ಇದೆಯಾ ಅಂತಹ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿರುವಂತದ್ದು ನಾವು ನೋಡಿದ್ದೇವೆ. ನಮ್ಮ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ, ಅದೇ ರೀತಿ ವಿರೋಧ ಪಕ್ಷದ ನಾಯಕರಾದಂತಹ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಬಂಧಿಸುವ ಮೂಲಕವಾಗಿ, ಪೊಲೀಸ್ ಬಲ ಪ್ರಯೋಗವನ್ನ ಉಪಯೋಗಿಸಿಕೊಂಡು ಬಂಧಿಸುವ ಮೂಲಕವಾಗಿ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆಸುವಂತಹ ಹಕ್ಕನ್ನ ಕಸಿದುಕೊಳ್ಳುವಂತಹ ಒಂದು ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಬಹುಶಃ ನಮಗೆಲ್ಲರಿಗೂ ತಿಳಿದಿರುವಂತೆ ಈ ಒಂದು ನೀಟ್ ಹಗರಣದಿಂದ ಅದೆಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದ ಮುಂದಿನ ಆ ಒಂದು ಭವಿಷ್ಯವನ್ನ ನಿರ್ವಹಿಸುವುದಕ್ಕೆ ಅವರಿಗೆ ತೊಂದರೆ ಆಗುವಂತಹ ಒಂದು ಸಂದರ್ಭದಲ್ಲಿ ಸುಮಾರು 21ಕ್ಕಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಇವತ್ತು ಒಂದು ತಮ್ಮ ಜೀವನವನ್ನೇ ಆ ಒಂದು ನೀಟ್ ಹಗರಣಕ್ಕೆ ಬಲಿಯಾಗಿ ಪಡೆದುಕೊಂಡಂತ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕಣ್ಣಿದ್ದು ಕುರುಡರಾಗಿ ವರ್ತಿಸುವಂತ ಒಂದು ಪ್ರಮೇಯ ಇವತ್ತು ಆಗಿದೆ. ಬಹುಶಃ ಜಂತರ್ ಮಂತರ್ ನಲ್ಲಿ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಆ ನೀಟ್ ಹಗರಣಕ್ಕೆ ನಮಗೆ ನ್ಯಾಯವನ್ನ ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ಇವತ್ತು ಬಿಜೆಪಿ ಪ್ರೇರಿತ ಗೂಂಡಾಗಳು ಇವತ್ತು ಲಾಠಿ ಚಾರ್ಜ್ ಮಾಡುವ ಮೂಲಕವಾಗಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಒಂದು ಕೆಲಸ ಮಾಡ್ತಾ ಇದೆ. ಬಹುಶಃ ನಾವು ನೋಡ್ತಾ ಇದ್ದೇವೆ, ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ನಾವು ಏನು ಆ ಒಂದು ಸೌಹಾರ್ದಯುತವಾಗಿ ಪ್ರತಿಭಟಿಸುವಂತಹ ಒಂದು ವಿದ್ಯಾರ್ಥಿಗಳ ಮೇಲೆ, ಏನು ನ್ಯಾಯವನ್ನ ಕೇಳಿ ಪ್ರತಿಭಟಿಸುವಂತಹ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡುವ ಮೂಲಕವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಲ್ವಾ? ಇದಕ್ಕೆ ಏನು ಉತ್ತರವನ್ನು ಕೊಡ್ತಾ ಇದ್ದೀರಾ ಸನ್ಮಾನ್ಯ ಮೋದಿಜಿ ಅವರೇ? ಬಹುಶಃ ಇವತ್ತು ಮೋದಿಜಿ ಅವರಿಗೆ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಪಡೆಯುವಂತ ಒಂದು ಸೌಜನ್ಯತೆಯನ್ನು ಕೂಡ ಅವರು ತೋರಿಸಲಿಲ್ಲ. ಅಲ್ಲ ಮೋದಿಜಿ ಅವರೇ, ನೀವು ಇವತ್ತು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ದೇಶದಲ್ಲಿರುವಂತಹ ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ಇವತ್ತು ಜನ ದಂಗೆ ಎನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಇವತ್ತು ಕೇಂದ್ರ ಸರ್ಕಾರದ ಆ ಜನ ವಿರೋಧಿ ನೀತಿಗಳ ವಿರುದ್ಧವಾಗಿ ಜನ ಒಂದು ದಂಗೆ ಎನ್ನುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ, ಏನು ಇವತ್ತು ದೇಶದ ಭವಿಷ್ಯವಾದಂತಹ ಯುವಜನರಿರ್ಬೋದು, ಯುವಕರಿರ್ಬೋದು, ಅಥವಾ ಈ ವಿದ್ಯಾರ್ಥಿಗಳಿರ್ಬೋದು, ಇವತ್ತು ನಾವು ಮುಂದಿನ ದೇಶದ ಭವಿಷ್ಯದ ಪ್ರಜೆಗಳು ಅಂತ ನಾವು ಏನ್ ಹೇಳ್ತೇವ, ಇಂದಿನ ವಿದ್ಯಾರ್ಥಿಗಳು ಇವತ್ತು ಅವತ್ತು ನ್ಯಾಯವನ್ನು ಕೇಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ನ್ಯಾಯವನ್ನ ಕೊಡುವಂತಹ ಒಂದು ಬದಲು ಇವತ್ತು ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯನ್ನ ಪಡೆಯುವ ಬದಲು ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇದೆ. ಬಹುಶಃ ನಾವು ಚುನಾವಣೆಯ ಸಂದರ್ಭದಲ್ಲಿ ಶ್ರೀರಾಮನ ಹೆಸರನ್ನ ಹೇಳಿ ಮತವನ್ನ ಪಡೆದಂತ ಈ ಬಿಜೆಪಿಗರು ಆ ಶ್ರೀರಾಮನ ಹೆಸರನ್ನ ಹೇಳಿ ಮತವನ್ನು ಪಡೆದ್ರು. ಈಗ ನೋಟನ್ನು ಕೂಡ ಪಡೆದಿದ್ದಾರೆ. ಆ ಒಂದು ಶ್ರೀರಾಮ ಮಂದಿರದಲ್ಲಿ ಆ ಲೂಟಿಯನ್ನ ಮಾಡುವ ಮೂಲಕವಾಗಿ, ಆ ಹುಂಡಿಯ ಹಣಕ್ಕೆ ಕಣ್ಣು ಹಾಕುವ ಮೂಲಕವಾಗಿ ಅದನ್ನ ದೋಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಇದು ಬಿಜೆಪಿ ಸರ್ಕಾರದ ಕೊಡುಗೆ. ಬಹುಶಃ ಇವತ್ತು ಈ ಒಂದು ನೀಟ್ ಹಗರಣದ ವಿರುದ್ಧವಾಗಿ ನಾವು ನಮ್ಮ ನಾಯಕರನ್ನ ಆ ಒಂದು ಬಂಧನ ಮಾಡಿದರ ವಿರುದ್ಧವಾಗಿ ನಾವು ಎಷ್ಟು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲ ರಾಜ್ಯದಲ್ಲೂ ಕೂಡ, ಎಲ್ಲ ಜಿಲ್ಲೆಯಲ್ಲೂ ಕೂಡ ದೇಶವ್ಯಾಪ್ತಿಯಾಗಿ ಇವತ್ತು ಆಂದೋಲನ ಪ್ರಾರಂಭ ಆಗಿದೆ. ಬಹುಶಃ ಮುಂದೊಂದು ದಿನ ಈ ಬಿಜೆಪಿ ಸರ್ಕಾರದ ದುರಾಡಳಿತದ ವಿರುದ್ಧವಾಗಿ ಏನು ಬಾಂಗ್ಲಾದೇಶದಲ್ಲಿ ದಂಗೆ ಎದ್ದಿದ್ದಾರೋ, ಅಥವಾ ನೇಪಾಳದಲ್ಲಿ ಏನು ದಂಗೆ ಎದ್ದಿದ್ದಾರ, ಅಥವಾ ಏನು ಶ್ರೀಲಂಕಾದಲ್ಲಿ ದಂಗೆ ಏರಿದ್ದಾರ, ಇಂತಹ ಒಂದು ದಂಗೆಗೆ ಆಸ್ಪದವನ್ನು ಕೊಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ.
ಸನ್ಮಾನ್ಯ ಮೋದಿಜಿಯವರೇ ಇನ್ನಾದ್ರೂ ಬಂದು ಬಾಯಿ ಬಿಡುವಂತ ಒಂದು ಕೆಲಸ ಮಾಡಿ. ಈ ಒಂದು ನಾವು ಏನು ದೇಶಕ್ಕೆ ಉತ್ತರವನ್ನು ಕೆಡುವಂತ ಕೆಲಸ ನೀವು ಮಾಡಿ. ಪ್ರಥಮವಾಗಿ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯನ್ನು ಪಡೆದು ನೀವು ಕೂಡ ರಾಜೀನಾಮೆಯನ್ನು ಕೊಟ್ಟು ಏನು ನೀಟ್ ವಿದ್ಯಾರ್ಥಿಗಳ ಒಂದು ಬೇಡಿಕೆ ಇದೆ. ನಮ್ಮ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮುಂದೆ ಈ ದೇಶದ ಭವಿಷ್ಯವನ್ನ ಹುಡುಕುವಂತ ಒಂದು ವಿದ್ಯಾರ್ಥಿಗಳು ಇವತ್ತು ರಸ್ತೆಯಲ್ಲಿ ನಿಂತು ನ್ಯಾಯವನ್ನ ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿ, ಅಥವಾ ನೀವು ರಾಜೀನಾಮೆಯನ್ನ ನೀಡಿ ನಮ್ಮ ಆ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡುವ ಮೂಲಕವಾಗಿ ನಮ್ಮ ಈ ದೇಶದ ಭವಿಷ್ಯವನ್ನ ಸಂರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿ ಅಂತ ಹೇಳುತ್ತಾ ಈ ಒಂದು ಪುತ್ತೂರು ವಿಟ್ಲ ಹಾಗೂ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಸಂಯುಕ್ತ ಆಶ್ರಯದ ನಡೆದಂತ ಈ ಒಂದು ಪ್ರತಿಭಟನಾ ಸಭೆ ಬಹುಶಃ ಈ ಒಂದು ಪುತ್ತೂರಿನಲ್ಲೂ ಕೂಡ ಈ ಒಂದು ಆಂದೋಲನ ಹೇಳುವ ಮೂಲಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದಂಗೆ ಹೇಳುವಂತ ಕೆಲಸ ಇವತ್ತು ಪುತ್ತೂರಿನಲ್ಲಿ ಕೂಡ ಆಗಿದೆ. ಇದಕ್ಕೆ ಮುಂದೆ ಇಂತಹ ಒಂದು ದಂಗೆಗಳು ಪ್ರತಿಭಟನೆಗಳು ಖಂಡಿತವಾಗಿಯೂ ಪ್ರತಿ ಗಲ್ಲಿಗಳಲ್ಲೂ ಗ್ರಾಮಗಳಲ್ಲೂ ನಡೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಿಡಬೇಡಿ. ನೀವು ಕೂಡಲೇ ಆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುವ ಮೂಲಕವಾಗಿ ನಮ್ಮ ನಾಯಕರನ್ನ ಹೇಗೆ ಒಂದು ಬಂಧನವನ್ನ ಮಾಡಿದಿರ ಅದರ ವಿರುದ್ಧವಾಗಿ ನಾವು ಪ್ರತಿಭಟಿಸುವಂತ ಕೆಲಸ ಮಾಡಿದ್ದೇವೆ. ಇಂತಹ ಒಂದು ಕೆಲಸಕ್ಕೆ ನಾವು ಚೀಮಾರಿಯನ್ನು ಹಾಕುವ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಹಾಕುವ ಮೂಲಕವಾಗಿ ನಮ್ಮ ಪ್ರತಿಭಟನೆಯನ್ನ ಇಂದು ಮುಂದುವರಿಸುವಂತ ಇದು ಎಲ್ಲ ನಾಯಕರು ಇನ್ನು ಕೂಡ ಮಾತಾಡ್ಲಿಕ್ಕೆ ಇದ್ದಾರೆ. ಅವರಿಗೆ ಕೂಡ ಅವಕಾಶವನ್ನು ಮಾಡಿಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದ ಉಷಾನ್ ಚಂದ್ರ ಅವರು ಮಾತನಾಡಬೇಕು ಅಂತ ವಿನಂತಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಾದಂತಹ ಅಶೋಕ್ ಮಾರಾಯವರ ಮಾರ್ಗದರ್ಶನದಲ್ಲಿ 3 ಬ್ಲಾಕಿನ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕಾಂಗ್ರೆಸ್ನ ನಾಯಕರೇ, ಅದೇ ರೀತಿ ಎಲ್ಲ ಬಂಧುಗಳೇ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾನ್ ಚೇತನ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ ಈ ಒಂದು ಎದುರುಭಾಗದಲ್ಲಿ ನಡೆಯುವಂತಹ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ನಾವೆಲ್ಲ ಇವತ್ತು ಧರ್ಮ ರಾಜಕಾರಣ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಸರ್ಕಾರ ಮಾಡುವಂತಹ ಈ ಕೃತ್ಯಗಳ ಬಗ್ಗೆ, ಅದೇ ರೀತಿ ಅನ್ಯಾಯವಾಗಿ ವಿದ್ಯಾರ್ಥಿಗಳ ಮೇಲೆ, ನಾಯಕರ ಮೇಲೆ ಮಾಡುವಂತಹ ಅನ್ಯಾಯದ ವಿರುದ್ಧ ನಾವೆಲ್ಲ ಇವತ್ತು ಸೇರಿದ್ದೇವೆ. ಈಗ ತಾನೇ ಎಲ್ಲ ನಾಯಕರು ಈ ಒಂದು ಪ್ರತಿಭಟನೆಯ ಮಹತ್ವದ ಬಗ್ಗೆ ತಮಗೆ ಒಂದು ತಿಳಿಸಿದ್ದಾರೆ. ನಾನೊಬ್ಬ ಮಹಿಳೆಯಾಗಿ ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ನಾವೆಲ್ಲ ನಮ್ಮ ಮಕ್ಕಳನ್ನು ಎಷ್ಟೋ ಕಷ್ಟಪಟ್ಟು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಅವರನ್ನು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ತರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಕಷ್ಟಪಡ್ತಾ ಇರೋರು. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂಬ ಮಾತಿನಂತೆ ಪ್ರತಿಯೊಬ್ಬ ತಾಯಿ ಕೂಡ ಇವತ್ತು ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಭೀಟಿ ಕಟ್ಟಿ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗಿ ಬೇರೆಯವರ ಮನೆಯಲ್ಲಿ ದುಡಿದು ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳುವ ಕನಸನ್ನು ಕಂಡು ನಾವೆಲ್ಲ ವಿದ್ಯಾರ್ಥಿಗಳನ್ನು ಓದಿಸ್ತಾ ಇದ್ದೇವೆ. ಆದ್ರೆ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನೋಡುವಾಗ ಬಹಳ ಕರಳು ಚುರುಕು ಅನ್ನಿಸಿತು. ಯಾವುದೇ ತಾಯಿ ಕೂಡ ಈ ಒಂದು ಪ್ರತಿಭಟನೆಯ ಒಂದು ದೃಶ್ಯವನ್ನು ಕಂಡಾಗ ಆ ಪೊಲೀಸರ ಹೊಡೆತಗಳು, ಅದನ್ನು ಹೆಣ್ಣು ಮಕ್ಕಳನ್ನು ಹೊಡೆದು ಬಡಿಯುವಂತಹ ಒಂದು ಆ ಕ್ರೌರ್ಯ ಏನುಂಟ, ಅದನ್ನು ಈ ಸಂದರ್ಭದಲ್ಲಿ ನಾನು ಮೊತ್ತ ಮೊದಲಾಗಿ ಒಬ್ಬ ಮಹಿಳೆಯಾಗಿ ನಾನು ಖಂಡಿಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಮೋದಿಜಿಯವರು ಯಾವಾಗ ಆಡಳಿತಕ್ಕೆ ಬಂದು ಅವತ್ತಿನಂದೇ ಶುರುವಾಯಿತು ದಬ್ಬಾಳಿಕೆ. ಸ್ವಾಮಿ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಕಲಿತು ಇವತ್ತು ತಾವೊಂದು ಒಳ್ಳೆಯ ಒಂದು ಡಾಕ್ಟರ್ ಆಗ್ಬೇಕು ಅಂತ ಹೇಳುವ ಕನಸನ್ನು ಕಂಡು ಬೇರೆ ಬೇರೆ ಒಂದು ಒಳ್ಳೆಯ ಪೋಸ್ಟ್ ಗಳಿಗೆ ಹೋಗ್ಬೇಕು ಅಂತ ಕನಸುಕೊಂಡು ತಾವು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಒಂದು ಕರೆಕ್ಟ್ ಆಗಿ ಜೋಪಾನ ಮಾಡಲಿಕ್ಕೆ ಆಗದಂತಹ ಸರ್ಕಾರ ಇದ್ರೆ ಅದು ನಿಮ್ಮ ಮೋದಿ ಸರ್ಕಾರ ಅಂತ ಹೇಳಿಕೆ ಸಂದರ್ಭ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಜೋಪಾನ ಮಾಡಲಿಕ್ಕೆ ಆಗದವರು ಈ ದೇಶ ರಕ್ಷಣೆಯನ್ನು ನೀವು ಯಾವ ರೀತಿ ಮಾಡ್ತೀರಿ ಸ್ವಾಮಿ ನೀವು? ಅದೇ ರೀತಿ ಒಂದು ವಿದ್ಯಾರ್ಥಿಗಳ ಕೂಗನ್ನು ಜಂತರ್ ಮಂತರಲ್ಲಿ ಸೇರಿದಂತಹ ಜನಸ್ತೋಮ, ಆ ವಿದ್ಯಾರ್ಥಿಗಳು ರಾತ್ರಿ ಹಗಲೆನ್ನದೆ ಊಟ ಇಲ್ಲದೆ ನಿದ್ರೆ ಇಲ್ಲದೆ ನಿಮ್ಮ ಜೊತೆ ನ್ಯಾಯಕ್ಕಾಗಿ ನಿಮ್ಮ ಮುಂದೆ ನಿಂತಾಗ ಅವರ ಅಳವನ್ನು ಕೂಡ
ನಿಮಗೆ ಬಂತು ಆಗ್ಲಿಲ್ಲ ಅಂತ ಆದ್ರೆ ನೀವು ಹೇಗೆ ಬೇಟಿ ಬಚಾವೋ ಬೇಟಿ ಬಚಾವೋ ಅಂತ ಮಾತನ್ನು ನೀವು ಹೇಳಿಕೆ ನೀಡಿದ್ದೀರಾ ಸ್ವಾಮಿ. ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳ್ತಾ ಇದ್ದೇನೆ, ಆ ವಿದ್ಯಾರ್ಥಿಗಳು ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತುವಂತಹ ಸ್ವಾತಂತ್ರ್ಯ ಕೂಡ ಅವರಿಗೆ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು ಸ್ವಾಮಿ? ನಮಗೆ ಉತ್ತರವನ್ನು ನೀವು ಕೊಡಬೇಕಾಗಿದೆ. ಆ ವಿದ್ಯಾರ್ಥಿಗಳ ಕಷ್ಟ ಕಂಡು ಇವತ್ತು ಅವರ ಜೊತೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರೋದು, ಬೇರೆ ಬೇರೆ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ನ ನಾಯಕರು ಅವರ ಜೊತೆ ನಿಂತಾಗ ಅವರನ್ನು ಬಂಧಿಸುವಂತಹ ಹೇಯ ಕೃತ್ಯಕ್ಕೆ ಕೈ ಹಾಕಿದಿರಲ್ವಾ? ಇದನ್ನು ಇಡೀ ನಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕರು ಒಟ್ಟಾಗಿ ನಾವು ಈ ಒಂದು ಮಣ್ಣಿನಲ್ಲಿ 1947 ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆದಂತಹ ನೀಚನ್ನು ನೀವು ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರ ಹೆಸರನ್ನು ಕೂಡ ತೆಗಿಲಿಕ್ಕೆ ನೀವು ಹೊರಟ್ರಿ. ಅಂತಹ ಒಬ್ಬ ಮಹಾತ್ಮ ಗಾಂಧಿಯ ಹೆಸರನ್ನೇ ನೀವು ಇಲ್ಲದಾಗಿಸುವಂತ ಮಾಡಿದಂತಹ ನೀವು ಇವತ್ತು ಬದುಕಿನಲ್ಲಿ, ಮಕ್ಕಳ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ನೀಟ್ ಪತ್ರಿಕೆಯ ಸೋರಿಕೆಯಂತಹ ಕೆಲಸ ಯಾರಿಂದ ಆಯಿತು ಅಂತ ಅಧಿಕಾರಿಗಳನ್ನು ನೀವು ಇಟ್ಟುಕೊಂಡದ್ದು ಯಾಕೆ? ಅದು ಸಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಬುದ್ಧಿವಂತರ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯ ಕೂಡ. ಅದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ತಾ ಇದ್ರು. ಆದ್ರೆ ನೀವೇನ್ ಮಾಡಿದ್ರಿ ಸ್ವಾಮಿ? ನೀಟ್ ಪತ್ರಿಕೆಯನ್ನು ಸೋರಿಕೆ ಮಾಡಿ ನಮ್ಮ ಉತ್ತರ ಭಾರತದಲ್ಲಿ ಅಲ್ಲಿ ಸೋರಿಕೆ ಮಾಡಿ ನಮ್ಮ ಕರ್ನಾಟಕದ ರಾಜ್ಯದ ಮಕ್ಕಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ರಿ. ನಾವು ನಿಮ್ಮಲ್ಲಿ ನ್ಯಾಯ ಕೇಳ್ತಾ ಇದ್ದೇವೆ. ದಯವಿಟ್ಟು ಇಂತಹ ಶಿಕ್ಷಣ ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ದೇಶವನ್ನು ಆಳ್ಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳುವುದನ್ನು ಈ ಪ್ರತಿಭಟನೆಯ ಮೂಲಕ ಈ ಮಾಲಿಂಗೇಶ್ವರ ಮನೆಯಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಂತಹ ನಮ್ಮ ಮಹಾತ್ಮ ಗಾಂಧಿಯ ಎದುರಲ್ಲಿ ಸತ್ಯ ಅಹಿಂಸೆ ಅಂತ ಹೇಳುವ ನಿಟ್ಟಿನಲ್ಲಿ ನಡೆದಂತಹ ಮಹಾತ್ಮ ಗಾಂಧಿಯ ಎದುರಲ್ಲಿ ಎಲ್ಲರ ಪರವಾಗಿ ನಿಮ್ಮಲ್ಲಿ ನಾವು ಒತ್ತಡದಿಂದ ಮನವಿ ಮಾಡ್ತಾ ಇದ್ದೇನೆ. ತಕ್ಷಣ ನಮ್ಮ ರಾಜೀನಾಮೆ ಕೊಡಬೇಕು. ದೇಶದಲ್ಲಿ ಇಂತಹ ಒಂದು ಏನು ಗಲಭೆ ಗೊಂದಲ, ಅದೇ ರೀತಿ ಒಂದು ಹೆಣ್ಣು ಮಕ್ಕಳನ್ನು ಎಳ್ದಾಡಿ ಒಡೆಯುವಂತಹ ಆ ಪೊಲೀಸರ ಅಲ್ಲಿಯ ದೌರ್ಜನ್ಯ ಆಗ್ಬೇಕಾದ್ರೆ ಇದಕ್ಕೆ ಕಾರಣ ಮೋದಿಜಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ನಾವೆಲ್ಲ ಸೇರಿದ್ದೇವೆ. ಇದು ಖಾಲಿ ಸಾಂಕೇತಿಕ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅನ್ಯಾಯವನ್ನು ಈ ದೇಶದಲ್ಲಿ ಖಂಡಿತ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಖಂಡಿತ ಖಂಡಿಸ್ತದೆ. ಇನ್ನು ನಿಮಗೆ ನಾವು ಏನು ತಲೆ ತಗ್ಗಿಸಿ ಕೂತ್ಕೊಳ್ಳುವಂತಹ ಸಂದರ್ಭ ಇಲ್ಲ. ವಿದ್ಯಾರ್ಥಿಗಳು ಮೋದಿಜಿಯವರನ್ನು ರೋಲ್ ಮಾಡೆಲ್ ಅಂತ ಹೇಳಿ ಬಿಂಬಿಸಿ ನಿಮಗೆ ಮತ ಕೊಟ್ಟರು, ನಿಮ್ಮನ್ನು ಈ ದೇಶದ ಪ್ರಧಾನಿಯಾಗಿ ಮಾಡಿದ್ರು. ಆದ್ರೆ ನೀವೇನು ಮಾಡಿದ್ರಿ ಸ್ವಾಮಿ? ಅದೇ ಮಕ್ಕಳ ಲೈಫಲ್ಲಿ ಇವತ್ತು ಚೆಲ್ಲಾಟ ಆಡ್ತಾ ಇದ್ದೀರಲ್ಲ. ಈ ಒಂದು ಹೆಣ್ಣು ಮಕ್ಕಳ ಕಣ್ಣೀರಾಗಿರ್ಬೋದು, ವಿದ್ಯಾರ್ಥಿಗಳ ಕಣ್ಣೀರು, ಅದೆಷ್ಟು ಬಡತನದಿಂದ ಓದಿಸಿ ಕಲಿಸಿ ಇವತ್ತು ತನ್ನ ಮಗೊಬ್ಬ ಒಳ್ಳೆ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳುವ ಕನಸು ಕಂಡಂತಹ ತಾಯಂದಿರ ಶಾಪ ಖಂಡಿತ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುತ್ತಾ ಎಲ್ರಿಗೂ ಅವಕಾಶಕ್ಕಾಗಿ ವಂದಿಸಲು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿರುವಂತಹ ಚಿತ್ತರಂಜನ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸುತ್ತೇನೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನಾಪತ್ರಿಕೆಯ ಸೋರಿಕೆಯ ವಿಚಾರವಾಗಿ ಈ ದೇಶದ 23 ಲಕ್ಷ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡಿದ ಪರಿಣಾಮ 21 ವಿದ್ಯಾರ್ಥಿಗಳು ಈ ದೇಶಕ್ಕಾಗಿ ಅವರ ಜೀವನದಲ್ಲಿ ಒಂದು ಪರೀಕ್ಷೆ ಬರೆಯಲಾರದೆ ಜಿಗುಪ್ಸೆಗೊಂಡು ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಪರಿಣಾಮ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಗೌರವಾನ್ವಿತ ಅಶೋಕ್ ಕುಮಾರ್ ರೈ ಅವರ ಒಂದು ಮಾರ್ಗದರ್ಶನದಲ್ಲಿ, ಹಾಗೆ ಪುತ್ತೂರು ಬ್ಲಾಕಿನ ಅಧ್ಯಕ್ಷರು, ವಿಟ್ಲ ಬ್ಲಾಕಿನ ಅಧ್ಯಕ್ಷರು, ಉಪ್ಪಿನಂಗಡಿ ಬ್ಲಾಕಿನ ಅಧ್ಯಕ್ಷರ 3 ಬ್ಲಾಕಿನ ಅಧ್ಯಕ್ಷರ ಜಂಟಿಯಾಗಿ ಮತ್ತು ಈ ಕ್ಷೇತ್ರದ ಹಿರಿಯ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಬಂಧುಗಳೇ, ಇವತ್ತು ಜಂತರ್ ಮಂತರ್ನಲ್ಲಿ ಈ ದೇಶವನ್ನು ಕಟ್ಟಿ ಈ ದೇಶವನ್ನು ಆಳ್ಬೇಕಾದಂತ ಈ ದೇಶದ ಕನಸಿನ ಏನು ವಿದ್ಯಾರ್ಥಿಗಳಿದ್ದಾರ, ಯುವಕರಿದ್ದಾರ, ಅವರ ಜೀವನದಲ್ಲಿ ಆಟ ಆಡಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ ಇವತ್ತು 21 ವಿದ್ಯಾರ್ಥಿಗಳ ಜೀವನವನ್ನು ಅಂತ್ಯಗೊಳಿಸಿದಂತ ಕೇಂದ್ರ ಸರ್ಕಾರದ ಮೋದಿಯವರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾವಿರಾರಲ್ಲ ಲಕ್ಷಾಂತರ ಯುವ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಸೇರಿಕೊಂಡು ಒಂದು
ಅಹಿಂಸಾ ರೀತಿಯಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರ ಏನು ತತ್ವ ಇದೆ, ಹಿಂಸೆ ಮತ್ತು ಸತ್ಯ, ಅಹಿಂಸೆ ಮತ್ತು ಸತ್ಯ, ಇದರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಪೊಲೀಸ್ನವರ ಮುಖಾಂತರ ಅವರ ಧ್ವನಿಯನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ನಾಗ್ಪುರದ ಸೂಚನೆಯ ಮೇರೆಗೆ ಮೋದಿ ಅವರು ಮಾಡುತ್ತಿರುವಂತಹ ಈ ದೌರ್ಜನ್ಯದ ವಿರುದ್ಧ ಇವತ್ತು ದೇಶಾದ್ಯಂತ ಇವತ್ತು ಈ ಪ್ರತಿಭಟನೆ ನಡೆಯುತ್ತಿದೆ. ಹಾಗೆ ನಮ್ಮ ಪಕ್ಷದ ನೇತಾರರು ಮತ್ತು ರಾಹುಲ್ ಗಾಂಧಿ ಅವರು ಇವತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರ ಮೇಲೂ ಈ ನಾಗ್ಪುರ ಸೂಚನೆಯ ಮೇರೆಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಅವರನ್ನು ಒಂದು ಬಲಾತ್ಕಾರವಾಗಿ ಬಂಧಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇವರ ಈ ದೌರ್ಜನ್ಯದಿಂದ ಹಲವಾರು ಮಕ್ಕಳಿಗೆ ಅವರ ದೈಹಿಕವಾಗಿ ಹಲ್ಲೆಗಳಾಗಿವೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಒಂದು ಮಾನಸಿಕವಾಗಿ ಹಲ್ಲೆಗಳನ್ನು ಮಾಡಿದ್ದಾರೆ ಈ ಪೊಲೀಸ್ನವರು. ಆದ್ರಿಂದ ಅವರ ಮೈಯಿಂದ ಬಿದ್ದಿರುವಂತಹ ಪ್ರತಿ ಒಂದು ರಕ್ತಕ್ಕೂ ಇವತ್ತು ಬೆಲೆ ಕೊಡಬೇಕಾದಂತಹ ಪರಿಸ್ಥಿತಿ 100% ನಿರ್ಮಾಣ ಆಗ್ತದೆ ಅಂತ ಹೇಳಿಕೆ ಬಯಸ್ತೇನೆ. ಹಾಗೆಯೇ ಇವತ್ತು ದೇಶದಲ್ಲಿ ಇವತ್ತು ಇತಿಹಾಸದಲ್ಲಿ ನೋಡಿದ್ರೆ ಯುವ ಜನರ ಒಂದು ಧ್ವನಿಯನ್ನು ಹತ್ತಿಕ್ಕುವಂತ ಯಾವ ಸರ್ಕಾರವು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಉಳಿದಿಲ್ಲ. ಆದ್ರಿಂದ ಪ್ರಜಾಪ್ರಭುತ್ವವೇ ತಲೆತಗ್ಗಿಸುವಂತ ಕೆಲಸವನ್ನು ನಮ್ಮ ದೇಶದ ಪ್ರಧಾನಿಗಳು ಮಾಡಿದ್ದಾರೆ. ತಕ್ಷಣವೇ ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆಯನ್ನು ಕೇಳಿ ಈ ದೇಶದ ಮಾನವನ್ನು ಉಳಿಸಿ ಅಂತ ಹೇಳುತ್ತಾ ನನಗೆ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕೆಪಿಸಿಸಿ ಸಂಯೋಜಕರಾಗಿರುವಂತಹ ತಾವು ಭೀಮಣ್ಣ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿ. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಬಂಧನ ಮತ್ತು ಈ ದೇಶದಲ್ಲಿ ನಡೆಯುತ್ತಿರುವಂತಹ ಅರಾಜಕತೆ, ನೀಟ್ ಪರೀಕ್ಷೆಯಲ್ಲಿ, ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಆಗ್ತಾ ಇರುವಂತಹ ಗೊಂದಲ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಈ ದೇಶದಾದ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತರುವಂತ ವ್ಯವಸ್ಥೆಗಳು ನಡೀತಾ ಇರುವಾಗ ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ನಮ್ಮೆಲ್ಲ ನಾಯಕರುಗಳ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ನಾಯಕರುಗಳೇ, ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಕಳೆದ ಈ ನೀಟ್ ಪ್ರಶ್ನೆ ಪತ್ರಿಕೆ ಈ ವರ್ಷ ಮಾತ್ರ ಸೋರಿಕೆ ಆದಲ್ಲ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಹಾಗಾಗಿ ನಾನಿಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡ್ತಾ ಇರುವಂತಹದ್ದು, ನಾವೆಲ್ಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳುವಂತದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ಅಯೋಧ್ಯೆಯ ಸಮಸ್ಯೆ ಪರಿಹಾರ ಆಗ್ತದಾ? ಕೇವಲ ನೀಟಿನ ಒಂದು ವಿಚಾರಕ್ಕೆ ಮಾತ್ರ ಪರಿಹಾರ ಆಗುವಂತದ್ದು. ಇಲ್ಲಿ ರಾಜೀನಾಮೆ ಕೊಡಬೇಕಾದ್ದು ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಯವರು. ಈ ದೇಶವನ್ನು ಈ ಪರಿಸ್ಥಿತಿಗೆ ಮುಟ್ಟಿಸಿದ್ದಾರಲ್ವಾ, ಇವರು ರಾಜೀನಾಮೆ ಕೊಡಬೇಕು. ಆಗ ಎಲ್ಲ ಧರ್ಮೇಂದ್ರ ಪ್ರಧಾನ ಮತ್ತೆ ಎಲ್ಲ ಪ್ರಧಾನಗಳು ಎಲ್ಲರದ್ದು ರಾಜೀನಾಮೆ ಅಲ್ಲಿ ಅಂತ್ಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ನಾವು ಕಳೆದ 2014 ನಂತರ ದಿನಗಳಲ್ಲಿ ಕಾಣ್ತಾ ಇರುವಂತ ಪರಿಸ್ಥಿತಿಗಳು, ಅಯೋಧ್ಯೆಯ ವಿಚಾರವನ್ನೇ ಉಲ್ಲೇಖ ಮಾಡುವುದಿದ್ರೆ, ಆ ಅಯೋಧ್ಯೆ ನಾವೆಲ್ಲ ಇವತ್ತು ಮೊನ್ನೆ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಉಲ್ಲೇಖ ಮಾಡಿದ್ರು. ಅವರು ಶಾಸಕರಾಗಿರುವಂತ ಕಾಲದಲ್ಲಿ ಇಲ್ಲಿ ಇಟ್ಟಿಗೆ ಮತ್ತು ₹1.25 ಕಲೆಕ್ಷನ್ ಮಾಡಿದ್ರು. ಈ ಇಟ್ಟಿಗೆ ಎಲ್ಲಿಗೆ ಹೋಯಿತು ಅಂತ ಹೇಳುವಂತ ಪ್ರಶ್ನೆ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದು ಆ ಇಟ್ಟಿಗೆಯಲ್ಲ, ಆ ಇಟ್ಟಿಗೆ ಅಲ್ಲಿ ತಲುಪಲೇ ಇಲ್ಲ, ಅದೆಲ್ಲೆಲ್ಲೋ ಚರಂಡಿಗಳಲ್ಲಿ ಇದೆ ಅಂತ ಹೇಳುವಂತ ಮಾತನ್ನ ಅವರು ಹೇಳಿದ್ರು. ಕೋಟ್ಯಾಂತರ ರೂಪಾಯಿ ಆ ದಿನ ಸಂಗ್ರಹ ಮಾಡಿದ ದುಡ್ಡೆಲ್ಲಿ ಅಂತ ಕೇಳುವಂತದ್ದು. ಈಗ ಆ ಕೋಟಿಗೆಲ್ಲ ಉತ್ತರ, ಸಾವಿರಾರು ಕೋಟಿ ರೂಪಾಯಿಗಳನ್ನು ಅಲ್ಲಿ ಅಯೋಧ್ಯೆಯಲ್ಲಿ ಸಂಗ್ರಹ ಮಾಡಿದ ಯಾರೋ ಭಕ್ತರು ಹಾಕಿದಂತ ಹಣವನ್ನೆಲ್ಲ ಇವರು ಪ್ರಧಾನಮಂತ್ರಿ ಸಹಿತ ನುಂಗುತ್ತಾ ಇದ್ದಾರೆ. ಇಲ್ಲದಿದ್ರೆ ಅದಕ್ಕೆ ಈ ತನಕ ಯಾವುದೇ ಕ್ರಮವನ್ನು ಪ್ರಧಾನಮಂತ್ರಿಗಳು ಕೈಗೊಳ್ಳಲಿಲ್ಲ. ಇವರಿಗೆ ನೈತಿಕತೆ ಇದ್ರೆ, ಅಯೋಧ್ಯೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳು ಆಗ್ತಾ ಇರುವಾಗ, ಈ ರೀತಿಯ ಭ್ರಷ್ಟಾಚಾರಗಳು, ಈ ರೀತಿಯ ಮೋಸ ವಂಚನೆಗಳು ಎಲ್ಲವೂ ನಾವು ಹೇಳ್ತಾ ಇರುವಂತದ್ದಲ್ಲ, ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತೆ ಎಲ್ಲ ತನಿಖೆಗಳಲ್ಲಿ ಕಂಡು ಬರ್ತಾ ಇರುವಾಗ ಇವರಿಗೆ ನೈತಿಕತೆ ಉಂಟಾ? ಇವರು ರಾಜೀನಾಮೆ ಕೊಡ್ತಾ ಇದ್ದಾರಾ? ಇವರು ಕೊಡುವ ನೈತಿಕತೆ ಇಲ್ಲ. ಇವರು ಇದಕ್ಕೆ ಅಂಟಿಕೊಂಡು ರಾಮಂದು ಆಗ್ತದೆ, ಕೃಷ್ಣಂದು ಆಗ್ತದೆ, ಎಲ್ಲರದ್ದು ಇವರಿಗೆ ಆಗ್ತದೆ. ಇವರಿಗೆ ಒಟ್ಟು ಈ ದೇಶದಲ್ಲಿ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಬೇಕು, ಇದರಿಂದ ಲಾಭ ಪಡಿಬೇಕು, ಈ ದೇಶದಲ್ಲಿ ಅರಾಜಕತೆಯನ್ನು ಓಡಿಸಬೇಕು ಎನ್ನುವಂಥದ್ದೇ ಇವರ ಉದ್ದೇಶ. ನಾನು ನೀಟ್ ಮತ್ತು CET ಇದನ್ನು ತಂದವರು ಕಾಂಗ್ರೆಸ್ಸಿಗರು, ನಾವು ತಂದದ್ದು, ನಮ್ಮ ಸರ್ಕಾರ ತಂದದ್ದು. ನಾವು ಈ ದೇಶದಲ್ಲಿ ಒಂದು ರೀತಿಯ ಸಮಗ್ರ ಬದಲಾವಣೆಯಲ್ಲಿ ಸಾಮಾನ್ಯ ಜನರು, ಬಡವರು, ಜನಸಾಮಾನ್ಯರು ಇವತ್ತು ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು,
ಈ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಕೊಡಬೇಕು, ಕೇವಲ ಶ್ರೀಮಂತರು ಮಾತ್ರ ಅಲ್ಲ ಅಂತ ಹೇಳುವಂತ ದೃಷ್ಟಿಯಲ್ಲಿ ಕಾಂಗ್ರೆಸ್ ಇದನ್ನು ತಂದಿದ್ರೆ, ನಮ್ಮ ನಾಯಕರುಗಳು ತಂದಿದ್ರೆ, ಇವತ್ತು ಅದರಲ್ಲಿ ಕಳೆದ 5 ವರ್ಷಗಳಿಂದ ವಂಚನೆಯ ಮೂಲಕ ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ನರೇಂದ್ರ ಮೋದಿ ಅವರೇ ಇದರಲ್ಲಿ ಶಾಮೀಲು. ಕಳೆದ 5 ವರ್ಷಗಳಿಂದ ಇದು ನಡೀತಾ ಇದೆ ಅಂತ ಹೇಳುವಾಗ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತೊಬ್ಬರ ಹೆಸರನ್ನು ಹೇಳುವ ಜೊತೆಯಾಗಿ ನಾವು ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ನಿಮಗೆ ನೈತಿಕತೆ ಇದ್ರೆ ನೀವು ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಅದು ಬಿಡಿ, ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಯಾಕೆ ತಗೊಳ್ತಾ ಇಲ್ಲ? ನೀವು ಅಲ್ಲಿ ಪಾಲುದಾರರಾದ ಕಾರಣ ನೀವು ಅವರ ರಾಜೀನಾಮೆ ಕೊಡ್ಸಿದ್ರೆ ನಿಮ್ಮ ಬಂಡವಾಳವನ್ನು ಅವರು ಬಿಟ್ಟಿದ್ದಾರೆ. ನನಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಪಾಲಿದೆ. ಇದು ಕಳೆದ 5 ವರ್ಷದಿಂದ ನಡೀತಾ ಇದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ನೀವು ಕಾಂಗ್ರೆಸ್ಸಿಗರು ತಂದಿದ್ರು ಲಾಭವನ್ನು ಇವತ್ತು ಈ ವೈದ್ಯರಾಗುವಂತ ವಿದ್ಯಾರ್ಥಿಗಳಲ್ಲ, ನಮಗೆ ಬೇಕಾದಷ್ಟು ಆಗಿದೆ ಅಂತ ಹೇಳುವ ಬಂಡವಾಳವನ್ನು ಅವರು ಬಿಟ್ಟಿದ್ದಾರೆ. ಹಾಗಾಗಿ ಇವರು ರಾಜೀನಾಮೆಯನ್ನು ಅವ್ರದ್ದು ಪಡಿತಾ ಇಲ್ಲ. ಇವರಿಗೆ ರಾಜೀನಾಮೆಯನ್ನು ಇಷ್ಟು ಈ ದೇಶದಾದ್ಯಂತ ಇವತ್ತು ಹೋರಾಟಗಳಾಗ್ತಾ ಇದೆ, ವಿದ್ಯಾರ್ಥಿಗಳ ಹೋರಾಟ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷಗಳ ಹೋರಾಟಗಳಾಗ್ತಾ ಇದೆ. ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಹಕ್ಕನ್ನು ಮೊಟಕುಗೊಳಿಸುವ ನಿಟ್ಟಿನಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅವರ ಮೈಯಲ್ಲಿ ರಕ್ತ ಬರುವ ಹಾಗೆ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವುದರ ಮೂಲಕ ಅವರನ್ನು ಇವತ್ತು ಬಂಧಿಸುವಂತ ಕೆಲಸ ನಿಮಗೆ ನೈತಿಕತೆ ಉಂಟಾ? ಈ ದೇಶವನ್ನು ಸುಮಾರು 4 ದಶಕಗಳ ಕಾಲ ಆಳಿದ ಸಂಸಾರ ಕುಟುಂಬ ಇಂದಿರಾ ಗಾಂಧಿ, ನೆಹರು ಅವರಿಂದ ಹಿಡಿದು ಇವತ್ತು ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅವರ ತನಕ ಈ ಕುಟುಂಬ ಈ ದೇಶವನ್ನು ಆಳಿದೆ. ಈ ದೇಶಕ್ಕೆ ಅದೆಷ್ಟೋ ಅಭಿವೃದ್ಧಿಯ ಕೆಲಸಗಳನ್ನೆಲ್ಲ ನೀಡಿದೆ. ಅಂತ ನಾಯಕರಿಗೆ ನೀವು ತೋರಿಸ್ತಾ ಇರುವಂತ ವ್ಯವಸ್ಥೆ ಇದ? ನಿಮ್ಮ ಯೋಗ್ಯತೆಗೆ ಇದ? ನೀವೆಲ್ಲ ಗ್ರಾಸ್ತರಾದ್ರೆ ಸರಿ, ಇವತ್ತು ಅಯೋಧ್ಯೆಯಲ್ಲಿ ಸಾವಿರಾರು ಕೋಟಿಯನ್ನು ನುಂಗ್ತೀರಾ, ಇವತ್ತು ಸಿಇಟಿಯಲ್ಲಿ ನೀಟಲ್ಲಿ ಸಾವಿರಾರು ಕೋಟಿಯನ್ನು ನುಂಗ್ತೀರಾ, ಜೊತೆಯಾಗಿ ನಿಮ್ಮ ಯಾವ ಯೋಗ್ಯತೆ ಇಲ್ಲದೆ ನೀವು ಈ ರೀತಿ ಮಕ್ಕಳಿಗೆ ಹೊಡೆಯುವಂಥದ್ದು, ಮಕ್ಕಳ ಪ್ರತಿಭಟನೆಯನ್ನು ಹತ್ತಿಕ್ಕಿಸುವಂಥದ್ದು ಮತ್ತು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡುವಂತ ಕೆಲಸಕ್ಕೆ ಇಳಿದಿರುವಂಥದ್ದು ನಿಮ್ಮ ಯೋಗ್ಯತೆಗೆ ಇಳಿದದ್ದ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ರಾಜ್ಯದಲ್ಲಿ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ. ಮೊನ್ನೆ 2 ದಿನಗಳ ಹಿಂದೆ ಕಲ್ಲಡ್ಕದ ಒಂದು ಸಂಸ್ಥೆಯ ಮಗು ಒಂದು ಬಸ್ಸಿಗೆ ಮರ ಬಿದ್ದು ಆ ಮಗು ಅದರಲ್ಲಿ ಹತ್ಯೆಗೊಳಗಾಗ್ತದೆ, ಮೃತಪಡ್ತದೆ. ಅದರ ದುಃಖದ ಪ್ರಯುಕ್ತ ಒಂದು ಸಣ್ಣ ಮಗು, 5 ವರ್ಷದ ಮಗು, ಇವತ್ತು LKG ಮಗು ಇವತ್ತು ಮೃತಪಟ್ಟಿದೆ ಅಂತ ಹೇಳುವಾಗ ಇಡೀ ಸಮಾಜ ಅದರಿಂದ ಒಂದು ರೀತಿಯ ದುಃಖಕ್ಕೆ ಒಳಗಾಗ್ತದೆ. 2 ದಿನಗಳ ರಜೆ, ಇವತ್ತು ಮತ್ತು ನಿನ್ನೆ ಜಿಲ್ಲಾಧಿಕಾರಿಗಳು ಈ ಘಟನೆಗೋಸ್ಕರ ಯಾವುದೇ ಒಂದು ಮಗುವಿಗಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ತದೆ ಅಂತೇಳಿ. ನಿನ್ನೆ ಮತ್ತು ಇವತ್ತು ವಿಪರೀತವಾದ ಮಳೆ ಉಂಟಾ ಅಂತ ಹೇಳುವುದು ನಮಗೆಲ್ಲ ಗೊತ್ತಿದೆ. ನಿನ್ನೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಮಳೆ ಬರ್ಲಿ ಬಿಡ್ಲಿ ನಮಗೆ ಏನು ಹವಾಮಾನ ವರದಿ ಇದೆ ಅದನ್ನು ಆಧರಿಸಿ ನಾವು ಒಂದು ವೇಳೆ ಮಳೆ ಬಂದು ಏನಾದ್ರೂ ಅನಾಹುತ ಆದ್ರೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಒಂದು ಮಗುವಿನ ಬಸ್ಸಿನ ಮೇಲೆ ಮರ ಬಿದ್ದು ಮಗು ಹತ್ಯೆಯಾದಾಗ ತೀರಿಕೊಂಡಾಗ ಅದರ ಪ್ರಯುಕ್ತ ಇವತ್ತು 2 ದಿನಗಳ ರಜೆ. ಯಾಕಂತ ಹೇಳಿದ್ರೆ ಇನ್ನು ಇಂಥ ಘಟನೆಗಳು ನಡೀಬಾರದು. ಒಂದು ಮಗುವಿಗಾಗಿ ನಮ್ಮ ಸರ್ಕಾರ ಎಷ್ಟು ಕಾಳಜಿಯನ್ನು ವಹಿಸಿದ್ರೆ ಇಡೀ ದೇಶವನ್ನು ಕಟ್ಟುವಂತ ವೈದ್ಯರುಗಳ ಬಗ್ಗೆ, ನೀಟ್ ಪರೀಕ್ಷೆಯಲ್ಲಿ ನಡೆದಂತ ಅವ್ಯವಹಾರದ ಬಗ್ಗೆ ನಿಮಗೆ ಈ ತನಕ ಕ್ರಮ ಕೈಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆಗೆ ನಾವು ಮಸಿ ಆಗ್ತಾ ಇದ್ದೇವೆ. ನಿಮ್ಮ ಯೋಗ್ಯತೆ ಇಷ್ಟೇ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇವೆ. ಈ ದೇಶದ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡುವುದಿಲ್ಲ, ಇನ್ನು ನಮ್ಮ ನಾಯಕರುಗಳು ಮಾತಾಡ್ಲಿಕ್ಕಿದ್ದಾರೆ. ನಾನು ನರೇಂದ್ರ ಮೋದಿ ಅವರೇ ರಾಜೀನಾಮೆ ಕೊಡಬೇಕು. ನಿಮ್ಮ ಇದರ ಪ್ರಾಯಶ್ಚಿತ್ತ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅಂತ ನಾಯಕರು ಅವರ ಯೋಗ್ಯತೆ ನಿಮ್ಮಲ್ಲಿ ಎಲ್ಲಿದೆ ಅಂತ ನಾಯಕರನ್ನು ಬಂಧಿಸುವಂತ ಕೆಲಸಕ್ಕೆ ನೀವು ಕೈ ಹಾಕ್ತಿದ್ದೀರಲ್ವಾ, ಇದೇ ನಿಮ್ಮ ಅಂತ್ಯಕ್ಕೆ ಕೊನೆಯಾಡುವಂತ ಒಂದು ಬಂಧನ ಆಗ್ತದೆ ಅಂತ ಹೇಳುವಂತದ್ದನ್ನು ನಾವು ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ ಸಹಿತ ಎಲ್ಲ ವಿರೋಧ ಪಕ್ಷಗಳು ಎಚ್ಚೆತ್ತುಕೊಂಡಿದೆ. ಅದೇ ರೀತಿ ಪುತ್ತೂರಿನಲ್ಲಿ ಸಹ ನಾನು ಹೇಳ್ತಾ ಇದ್ದೇನೆ, ನಮ್ಮ ನಾಯಕರುಗಳು ಬಹಳ ಇದ್ದಾರೆ, ನಮ್ಮ ಶಾಸಕರು ಬಹಳ ಕೆಲಸ ಮಾಡುವುದರ ವಿರುದ್ಧ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಆದಿ ಬೀದಿಯಲ್ಲಿ ಎಲ್ಲೆಲ್ಲಿ ಕಾಂಕ್ರೀಟ್ ಆಗ್ತದೆ ಅಲ್ಲಿ ಹೋಗಿ ಕಾದು ನಿಲ್ತಾ ಇದ್ದಾರೆ. ನಿಮ್ಮ ಹಣೆ ಬರ ಅಲ್ಲಿಗೆ ಮುಟ್ಟಿತ್ತಲ್ವ ಅಂತ ಹೇಳುವ ನಾಚಿಕೆಯನ್ನು ನಮಗೆ ಆಗ್ತಾ ಇದೆ.
ಇವತ್ತು ಬೊಳವಾರಲ್ಲಿ ರಸ್ತೆ ಎಷ್ಟು ಚೆನ್ನಾಗಿದೆ. ಮೊದಲು ಅಲ್ಲಿ ಯಾವ ರೀತಿ ರಸ್ತೆ ಇತ್ತು, ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಲ್ಲಿ 2 ಕಡೆ ಈಗ ಸರ್ಕಲ್ ಆಗ್ಲಿಕ್ಕೆ ಉಂಟು. ಇನ್ನೊಂದು ರಸ್ತೆಗಳು ಬಹಳ ಅಗಲವಾಗಿ ಅಲ್ಲಿಂದ ಉಪ್ಪಿನಂಗಡಿ ತನಕ ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿಗಳ ಅನುದಾನದಲ್ಲಿ ಆ ಕೆಲಸಗಳು ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಅಲ್ಲಿ ಹೋಗಿ ಇವರು ಮಾತಾಡ್ಲಿಕ್ಕೆ ಹೊರಟಿದ್ದಾರೆ, ಇದನ್ನು ತೋರಿಸಲಿಕ್ಕೆ. ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ, ಇದರಲ್ಲಿ ಏನಾಗಿದೆ ಅಂತ. ಮಠಂದೂರ್ ಅವರೇ, ನಿಮ್ಮ ಹಣೆಬರವನ್ನೆಲ್ಲ ಇನ್ನೊಮ್ಮೆ ನಾವು ಬಿಚ್ಚಬೇಕಾಗ್ತದೆ. ನೀವಿರುವಾಗ ಏನ್ ಮಾಡಿದ್ದೀರಾ, ಏನು ಅಭಿವೃದ್ಧಿ ಮಾಡಿದ್ದೀರಾ, ಮತ್ತೆ ಈಗ ಏನಾಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ನಿಮ್ಮ ಮುಂದೆ ಚರ್ಚೆಗೆ ಬರಲಿಕ್ಕೆ ರೆಡಿ ಇದ್ದೇವೆ. ನೀವು ಇರುವಾಗ ಎಷ್ಟು ಕೆಲಸ ಆಗಿದೆ, ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ, ಮೆಡಿಕಲ್ ಕಾಲೇಜ್ ಸಹಿತ ಎಲ್ಲ ವಿಚಾರಗಳನ್ನು ನೀವು ಮುಂದೆ ನಮ್ಮ ಮುಂದೆ ಚರ್ಚೆಗೆ ಬರಬೇಕು. ಟಿವಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಕೂಡಲೇ ನಿಮ್ಮ ಹಣೆ ಬರ ಎಲ್ಲ ಹೊರಗೆ ಬರ್ತದೆ. ನೀವು ಅಂತ ಒಳ್ಳೆಯ ಕೆಲಸದಲ್ಲಿ ಅಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ ಕೇಳೋದು, ನೀವೇನೋ ದುಡ್ಡು ಕೊಟ್ಟಿದ್ದೀರಾ, ನಿಮ್ಮ ಕಾಲದಲ್ಲಿ ದುಡ್ಡು ತೆಕ್ಕೊಂಡದನ್ನು ನಾವು ಹೇಳ್ತಾ ಇದ್ದೇವೆ. ನಿಮ್ಮ ಕಾಲದಲ್ಲಿ ಅಕ್ರಮ ಸಕ್ರಮದಲ್ಲಿ ನೀವು ದುಡ್ಡು ತೆಕ್ಕೊಂಡು ನಾವು ಹೇಳ್ತಾ ಇದ್ದೇವೆ. ನೀವು ಅದಕ್ಕೆ ಉತ್ತರ ಕೊಡಿ. ಈಗ ನಮ್ಮ ಉಳುಕನ್ನು ಹುಡುಕುವ ಯೋಗ್ಯತೆ ನಿಮ್ಮ ಪಾಲಿಗೆ ಇಲ್ಲ ಅಂತ ಹೇಳುವ ಮಾತುಗಳನ್ನು ಹೇಳಿ, ಅದು ಬಿಟ್ಟು ಈ ರೀತಿಯ ಸಣ್ಣತನದ ವರ್ತನೆಗಳನ್ನೆಲ್ಲ ಬಿಡಿ. ಇವತ್ತು ಅಯೋಧ್ಯೆ ವಿಚಾರಕ್ಕೆ ಉತ್ತರ ಕೊಡಿ, ನೀಟಿನ ಪರೀಕ್ಷೆಯ ಬಗ್ಗೆ ಉತ್ತರ ಕೊಡಿ. ಅದು ಬಿಟ್ಟು ಎಲ್ಲೆಲ್ಲೋ ಏನೇನೋ ಹೋಗುವಂತ. ನಾನು ಅವತ್ತು ಇಲ್ಲಿ ಒಮ್ಮೆ ಮಾತಾಡಿದ್ದೆ, ಪೆಟ್ರೋಲ್ ಡೀಸೆಲ್ಗೆ ದೇಶದಲ್ಲಿ ದರ ಹೆಚ್ಚಿಗೆ ಆಗ್ತಾ ಇದೆ, ಇವರಿಗೆ ಕ್ಯಾನ್ ನಲ್ಲಿ ಬಾಟ್ನಲ್ಲಿ ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಮಾತನ್ನ ಅವತ್ತು ಹೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದೆ ನಾನು. ಕ್ಯಾನ್ ನಲ್ಲಿ ಬಾಟ್ಲಲ್ಲಿ ತಕೊಂಡು ಹೋಗುವ ಪ್ರಶ್ನೆ ಅಲ್ಲ, ಇವತ್ತು ಪೆಟ್ರೋಲ್ ಡೀಸೆಲ್ಗೆ ಗ್ಯಾಸಿಗೆ ದರ ಏರಿಕೆ ಆಗಿದೆ, ಅದರ ಬಗ್ಗೆ ಮಾತಾಡಿ ಅಂತೇಳಿ. ಹಾಗಾಗಿ ಇದೇ ರೀತಿಯಲ್ಲಿ ಇವತ್ತು ಅವರು ಅಂತ ಒಂದು ಪ್ರಯತ್ನವನ್ನು ಸ್ಥಳೀಯವಾಗಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಮಠಂದೂರ್ ಅವರೇ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ, ನಿಮಗೆ ಬೇಡ ಇದೆಲ್ಲ ಅಧಿಕ ಪ್ರಸಂಗ ಮಾಡಿ ಮಾನ ಮರ್ಯಾದೆ ಕಳ್ಕೊಳ್ಬೇಡಿ ಅಂತ ಹೇಳುವ ಮಾತನ್ನು ಹೇಳಿ, ಇವತ್ತು ರಾಹುಲ್ ಗಾಂಧಿ ಅವರ ಬಂಧನದ ವಿರುದ್ಧ ನಾವು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಇಂಥ ವ್ಯವಹಾರಕ್ಕೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು, ಇಡೀ ತಂಡ ರಾಜೀನಾಮೆ ಕೊಡಬೇಕು ಅಂತ ಹೇಳುವ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ MS ಮೊಹಮ್ಮದ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾರೆ. ದೇಶಾದ್ಯಂತ ಈ ನೀಟ್ ಪರೀಕ್ಷೆಯ ಹಗರಣದಲ್ಲಿ ಯಾರೆಲ್ಲ ಬಲಿಯಾಗಿದ್ದಾರೆ ಅವರಿಗೆ ನ್ಯಾಯ ಸಿಗಲಿಕ್ಕೆ ಬೇಕಾಗಿ ಒಂದು ವಿದ್ಯಾರ್ಥಿಗಳು ನಮ್ಮ ಕೇಂದ್ರ ಸರ್ಕಾರದ ರಾಜಧಾನಿಯಾದಂಥ ದೆಹಲಿಯಲ್ಲಿ ಮಾಡಿದ ಪ್ರತಿಭಟನೆಗೆ ಬೆಂಬಲವಾಗಿ, ಅದೇ ರೀತಿ ಆ ಒಂದು ವಿದ್ಯಾರ್ಥಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟಂತ ರಾಹುಲ್ ಗಾಂಧಿ ಅವರನ್ನ ಬಂಧನ ಮಾಡಿಸುವ ಒಂದು ಬಿಜೆಪಿ ಕೇಂದ್ರ ಸರ್ಕಾರದ ಕ್ರಮವನ್ನ ಖಂಡಿಸುವ ಒಂದು ಈ ಸಭೆಯ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಸೇರಿರುವಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಮತ್ತು ನಾಯಕರುಗಳೇ, ವಿಶೇಷವಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಉಪವಾಸ ಸತ್ಯಾಗ್ರಹ ಮಾಡಿ ಬ್ರಿಟಿಷರನ್ನ ಓಡಿಸಿ ತಂದುಕೊಟ್ಟಂತ ಸ್ವತಂತ್ರ ಭಾರತದಲ್ಲಿ ಇವತ್ತು ಒಬ್ಬ ಮಂತ್ರಿಯನ್ನ ರಾಜೀನಾಮೆ ಕೊಡ್ಲಿಕ್ಕೆ ಬೇಕಾಗಿ ಒಂದು ದೇಶದ ವಿದ್ಯಾರ್ಥಿಗಳು ಮತ್ತು ದೇಶದ ಜನರು ಇವತ್ತು ಸತ್ಯಾಗ್ರಹ ಮಾಡುವಂತ ಒಂದು ಅನಿವಾರ್ಯತೆ ಉಂಟಾಗಿದೆ. ಇದೊಂದು ನಮ್ಮ ದೇಶದ ವಿಪರ್ಯಾಸ ಅಂತ ಹೇಳುವಂತ ವಿಚಾರವನ್ನ ನಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ ಬಂಧುಗಳೇ. ವಿಶೇಷವಾಗಿ 22 ಲಕ್ಷದ ಕುಟುಂಬ ಇವತ್ತು ಈ ಒಂದು ನೀಟ್ ಹಗರಣದಲ್ಲಿ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದೆ ಬಂಧುಗಳೇ. ಇವತ್ತು ಈ ದೇಶದ 21 ವಿದ್ಯಾರ್ಥಿಗಳು ಇವತ್ತು ನೀಟ್ ಹಗರಣದಲ್ಲಿ ಬಲಿಯಾಗುವಂತ ಸಂದರ್ಭದಲ್ಲಿ ಇವತ್ತು ಈ ಒಂದು ನೀಟ್ ಹಗರಣದ ಪ್ರತಿಭಟನೆ ಹತ್ತಿಕ್ಕುವಂತ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಿರೋ ಸಂದರ್ಭದಲ್ಲಿ ಇವತ್ತು 21 ಏನು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರ. ಇವತ್ತು ಒಬ್ಬ ಮಂತ್ರಿಯನ್ನ ಅವನ ಅಧಿಕಾರದಿಂದ ಬಲಿ ಕೊಡ್ಲಿಕ್ಕೆ ಸಾಧ್ಯವಾಗದಂತ ಒಬ್ಬ ಸರ್ವಾಧಿಕಾರಿ ಕ್ರೂರ ಒಂದು ಸರ್ಕಾರ ಇದ್ರೆ ಇವತ್ತು ಬಿಜೆಪಿ ಸರ್ಕಾರ, ಅದು ಮೋದಿ ಸರ್ಕಾರ ಅಂತ ಹೇಳುವಂತ ವಿಚಾರವನ್ನ ನಾವು ಹೇಳುವಂತ ವಿಚಾರವನ್ನ ಹೇಳ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಪ್ರತಿಭಟನೆ ಮಾಡುವಾಗ ಬಿಜೆಪಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಅಂತ ಹೆಸರಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ರಾಜಕೀಯ ರಹಿತವಾಗಿ ಅಂತ ಮಾಡ್ತಿರುವಂತ ಪ್ರತಿಭಟನೆಗೆ ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಕೊಡಬಾರ್ದು, ಅವರಷ್ಟೇ ಅವರು ಪ್ರತಿಭಟನೆ ಮಾಡಲಿ ಎಂಬ ತಿಳಿವಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರುಗಳು ಕೂಡ ಆ ಒಂದು ಪ್ರತಿಭಟನೆಗೆ ಯಾವುದೇ ರೀತಿಯ ಚಕ್ರ ಇರ್ತದೆ ಅವರಿಗೆ ಬೆಂಬಲವೂ ಅಲ್ಲ,
ಇದು ಬೆಂಬಲ ಇಲ್ಲದ ಆ ರೀತಿಯಲ್ಲಿ ಇವತ್ತು ನಿರ್ಲಕ್ಷ್ಯ ರೀತಿಯಲ್ಲಿ ಇವತ್ತು ನಿರ್ಲಕ್ಷ್ಯ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿದಂತ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರ ಬಗ್ಗೆ ಈ ಬಿಜೆಪಿಯವರಿಗೆ ಒಂದು ವಿಚಿತ್ರ ರೋಗ ಇದೆ. ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡುವಂತ ವಿಚಾರ ಮಾಡ್ತಾ ಬಂದರು. ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನು ತಂದು ಇವತ್ತು ರಾಹುಲ್ ಗಾಂಧಿ ಮಾತಾಡ್ತಾ ಇಲ್ಲ ಅಂತ ಒಂದು ವಿಚಾರ ಮಾತಾಡಿದ್ರು. ಆ ಬಗ್ಗೆ ಈ ವಾಟ್ಸಪ್ ನೇತೃತ್ವದಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡುವಂತ ಪ್ರಶ್ನೆಗಳು ಬಂತು. ಆ ಬಳಿಕ ಯಾವಾಗ ವಿದ್ಯಾರ್ಥಿಗಳು ಪಾರ್ಲಿಮೆಂಟ್ ಚಲೋ ಮಾಡ್ಲಿಕ್ಕೆ ಹೊರಟ್ರೋ ಆ ಪಾರ್ಲಿಮೆಂಟ್ ಚಲವನ್ನು ಹತ್ತಿಸುವಂತ ಕಾರ್ಯಕ್ರಮ ಬಿಜೆಪಿ ಸರ್ಕಾರದ ಆದಾಗ ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ಎಸಗುವ ಸಂದರ್ಭ ಬಂದಾಗ ವಿರೋಧ ಪಕ್ಷದ ನಾಯಕರಾದಂತ ಇವತ್ತು ಛಾಯಾ ಪ್ರಧಾನಮಂತ್ರಿಗಳಾಗಿರುವಂತ ಇವತ್ತು ಜನಪರವಾಗಿ ಹೋರಾಟ ಮಾಡ್ತಿರುವಂತ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಪ್ರತಿಭಟನೆ ಇದ್ದಾಗ ಈಗ ಹೇಳ್ತಾ ಇದ್ದಾರೆ ಇವತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದ ಕೈವಾಡ ಇದೆ. ಇವತ್ತು ಬಿಜೆಪಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿರುವಂತೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಕುಮ್ಮಕ್ಕಿನಿಂದ ಅಂತ ಹೇಳುವಂತ ವಿಚಾರವನ್ನು ಹೇಳುವಂತ ಬಿಜೆಪಿ ಅವರ ನಾಚಿಕೆ ಆಗ್ಬೇಕು. ಇವತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಇವತ್ತು ಪಾಕಿಸ್ತಾನದಿಂದ ಇವತ್ತು ಫಂಡಿಂಗ್ ಆಗ್ತಾ ಇದೆ, ಇವತ್ತು ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಗ್ತಿದೆ ಅಂತ ಹೇಳುವಂತ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಬೇರೆ ದಿಕ್ಕಿನಲ್ಲಿ ತಿರುಗಿಸುವಂತ ಕೆಲಸವನ್ನ ಇವತ್ತು ಮಾಡ್ತಿರೋ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ವಿಶೇಷವಾಗಿ 2013ರಲ್ಲಿ ನಮ್ಮ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ನ ಸರ್ಕಾರ ಪ್ರಧಾನಮಂತ್ರಿ ಸರ್ಕಾರ ಇದ್ದಾಗ ಇವತ್ತು ಸುಳ್ಳು ಆರೋಪಗಳನ್ನು ಮಾಡಿ ಅಣ್ಣಾ ಹಜಾರೆ ಎಂಬ ಬಿಜೆಪಿಯ ಸಂಘ ಪರಿವಾರದ ನಾಯಕರನ್ನಲ್ಲಿ ಡೆಲ್ಲಿಯಲ್ಲಿ ಕೂರಿಸಿ ಅಲ್ಲಿ ಸತ್ಯಾಗ್ರಹ ಪ್ರತಿಭಟನೆ ಮಾಡಿದಂತ ಒಂದು ವಿಚಾರದಲ್ಲಿ ಇವತ್ತು ಏನಾಗಿದೆ ಎಲ್ಲ ಪಟ್ಟ ಬಯಲಾಗಿದೆ. ಅವತ್ತು ಆ ಪ್ರತಿಭಟನೆ ಸುಳ್ಳು ಆರೋಪ ಮಾಡಿ ಇವತ್ತು ಇಡೀ ಸರ್ಕಾರವನ್ನು ಬಳಸಿಕೊಂಡಂತ ಕಾಂಗ್ರೆಸ್ ಬಳಸಿಕೊಂಡಂತ ಬಿಜೆಪಿಯ ಪ್ರೇರಿತ ಪ್ರತಿಭಟನೆಯಲ್ಲಿ ಇವತ್ತು ಅದರ ಫಲಾನುಭವಿಗಳಾಗಿರುವಂತ ಈ ದೇಶದ ಬಿಜೆಪಿ ಸರ್ಕಾರ, ಈ ದೇಶದ ಮೋದಿ ಸರ್ಕಾರ ಇವತ್ತು ಇಡೀ ದೇಶದ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಮಾಡ್ತಿದೆ ಬಂಧುಗಳೇ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ರಾಮ ಮಂದಿರದ ದೊಡ್ಡ ಹಗರಣ ಆಗಿದೆ. ಇವತ್ತು ಹಿಂದುತ್ವದ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಇವತ್ತು ವ್ಯಾಪಕವಾಗಿ ಇವತ್ತು ಅದರ ಪ್ರಚಾರ ಮಾಡಿ ಇವತ್ತು ಅದರ ಲಾಭವನ್ನು ಪಡೆದುಕೊಂಡು ಆ ಮೂಲಕ ಅಧಿಕಾರ ಪಡೆದುಕೊಂಡಂತ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ದೇಶಾದ್ಯಂತ ಇರುವಂತ ಹಿಂದೂ ಬಾಂಧವರು ಇವತ್ತು ಈ ರಾಮ ಮಂದಿರದ ಹಗರಣದ ಬಗ್ಗೆ ಇವತ್ತು ವಿರೋಧ ಪಕ್ಷದ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅಂತ ಅದನ್ನ ಆ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಸಲುವಾಗಿ ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಅದನ್ನ ಅಲ್ಲಿ 1 ತಿಂಗಳು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ವಿದ್ಯಾರ್ಥಿ ಪ್ರತಿಭಟನೆ ಈ ದೇಶಾದ್ಯಂತ ಕಾಲಿಗಿಸುವ ರೀತಿಯಲ್ಲಿ ಇವತ್ತು ಪ್ರಸಾರ ಆಗುವ ಸಂದರ್ಭದಲ್ಲಿ ಇವತ್ತು ಭಯಪಟ್ಟು ಅದೇ ರೀತಿ ಇವತ್ತು ಪ್ರಧಾನಮಂತ್ರಿಗಳ ಮನೆ ಬಾಗಿಲಲ್ಲಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇದು ಪ್ರತಿಭಟಿಸುವಂತ ಕಾರ್ಯಕ್ರಮ ಮಾಡಿದಾಗ ಇವತ್ತು ಭಯಗೊಂಡು ಇವತ್ತು ವಿದ್ಯಾರ್ಥಿಗಳ ಹತ್ರ ಮಾತುಕತೆ ಮಾಡಲಿಕ್ಕೆ ಈ ಒಂದು ಪ್ರತಿಭಟನೆ ಬೇರೆ ಬೇರೆ ಇತ್ತು 1 ತಿಂಗಳಲ್ಲಿ ಈ ಒಂದು ನೀಟ್ ಹಗರಣದ ಬಗ್ಗೆ ಒಂದು ಸಕಾರ ಎತ್ತದ ಪ್ರಧಾನಮಂತ್ರಿಗಳು, ಒಂದು ಸಕಾರ ಎತ್ತದ ಬಿಜೆಪಿ ನಾಯಕರು, ಈ ಸಕಾರ ಎತ್ತದ ಸಂಘ ಪರಿವಾರದ ನಾಯಕರುಗಳಿಗೆ ಭಯ ಹುಟ್ಟಿದೆ ಬಂಧುಗಳೇ. ಯಾಕಂದ್ರೆ ವಿದ್ಯಾರ್ಥಿ ಸಂಘಟನೆಯ ಬಲ ಇವರಿಗೆ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ ಇವರಿಗೆ. ಎಷ್ಟೋ ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಸರ್ಕಾರ ಬಲಿಗೊಂಡಿದೆ. ಅಸ್ಸಾಂ ಎಂಬ ಒಂದು ರಾಜ್ಯದಲ್ಲಿ ಅಲ್ಲಿಯ ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಅಧಿಕಾರ ಕಳ್ಕೊಂಡು ಆ ವಿದ್ಯಾರ್ಥಿ ಸಂಘಟನೆಯ ಮೂಲಕ ಇವತ್ತು ಆ ಒಂದು ರಾಜ್ಯದ ಸರ್ಕಾರವನ್ನು ನಡೆಸುವಂತ ವ್ಯಕ್ತವನ್ನು ಕೂಡ ನಮ್ಮ ಇತಿಹಾಸ ನಾವು ಕಂಡುಕೊಂಡಿದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಕ್ರೂರ ಮನಸ್ಥಿತಿಯ ಇವತ್ತು ಬ್ರಿಟಿಷರ ಕಾಲದಲ್ಲಿ ಕೂಡ ಇದು ಅಹಿಂಸೆ ಮೂಲಕ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಕೂಡ ಮಹಾತ್ಮ ಗಾಂಧೀಜಿ ಅವರು ಪ್ರತಿಭಟನೆ ಕೂತಾಗ ಅವರು ಸೌಜನ್ಯಕ್ಕಾಗಿ ಬಂದು ಮಾತುಕತೆ ಮಾಡುವಂತ ಅವಕಾಶ ಆ ಕಾಲದಲ್ಲಿತ್ತು. ಇವತ್ತು ಬಿಜೆಪಿಗಿಂತಲೂ ಕೆಟ್ಟ ದೂರ ಮನಸ್ಥಿತಿಯ ಇವತ್ತು ಈ ಒಂದು ಬಿಜೆಪಿ ಸರ್ಕಾರ ಇವತ್ತು ದೇಶದ ನಮ್ಮ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯನ್ನ ಒಂದು ಮಾತುಕತೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಒಂದು ವಿಚಾರದಲ್ಲಿ ಇವತ್ತು ಮಾಡಿದಂತ ಅವರ ಕಾರ್ಯವೈಖರಿ ಇವತ್ತು ಏನಾಗಿದೆ ಅಂತಂದ್ರೆ ಇಡೀ ದೇಶದ ಜನರು ಇವತ್ತು ಬಿಜೆಪಿ ವಿರುದ್ಧ ತಿರುಗಿ ಬೀಳುವಂತ ವಿಚಾರ ಆಗಿದೆ. ಇವತ್ತು ಏನಾಗಿದೆ ಅಂದ್ರೆ ಇದು ಇಡೀ ಕಾಲಿಗೆ ತಂದರೆ ಇವತ್ತು ದೇಶವನ್ನ ಹಬ್ಬುವಂತ ಪ್ರತಿಭಟನೆ ಹಬ್ಬ ಇದೆ. ಖಂಡಿತವಾಗಿ ವಿದ್ಯಾರ್ಥಿ ಪ್ರತಿಭಟನೆಯಿಂದಾಗಿ ಏನು ಮೋದಿ ಸರ್ಕಾರ ಬಿಜೆಪಿ ಅವರು ಇವತ್ತು ಒಬ್ಬ ಮಂತ್ರಿಯನ್ನ ಅಧಿಕಾರದಿಂದ ಬಲಿ ಕೊಡ್ಲಿಕ್ಕೆ ಆಗುದಿಲ್ವೋ ಅದು ಆ ರೀತಿಯ ದುರಂಕಾರ ತೋರಿಸಿದ್ದಾರೆ ವಿದ್ಯಾರ್ಥಿಯ ಈ ಒಂದು ಪ್ರತಿಭಟನೆಯಿಂದಾಗಿ. ಏನು ಸರ್ಕಾರ ಖಂಡಿತವಾಗಿ ಬಲಿ ಕೊಡುವಂತ ಕೆಲಸವನ್ನ ನಮ್ಮ ದೇಶದ ಜನರು ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ವಿಚಾರದಲ್ಲಿ ನಾವು ಹೇಳ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಎಚ್ಚರಿಕೆ ಕೊಡ್ತದೆ. ಯಾಕಂತ ಹೇಳಿದ್ರೆ
ನೀವು ಯಾವುದೇ ಸರ್ವಾಧಿಕಾರ ಪ್ರವೃತ್ತಿಯಲ್ಲಿ ಇವತ್ತು ಯಾವುದೇ ಪ್ರತಿಭಟನೆ ಹಾಕಿಕೊಳ್ಳುವಂತ ಕೆಲಸವನ್ನ ಈ ಮೊದಲು ಮಾಡ್ತಾ ಬಂದಿರಿ. ಇದು ಮುಂದೆ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ಯಾವುದೇ ಪಾರ್ಲಿಮೆಂಟ್ ನಡೆಯುವ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ಪಾರ್ಲಿಮೆಂಟ್ ಸೆಷನ್ ಅನ್ನ ಬಂದ್ ಮಾಡುವ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಬಂಧುಗಳೇ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ಈ ದೇಶದ ಜನರ ಪರವಾಗಿ ಇವತ್ತು ಕಾಂಗ್ರೆಸ್ ದೊಡ್ಡದಾದಂತಹ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಬಂಧುಗಳೇ. ಅದಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಆ 7 ವಿದ್ಯಾರ್ಥಿಗಳಿದ್ದಾರೆ ಅವರ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡುವಂತಹ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಪುತ್ತೂರು ಬ್ಲಾಕ್ ಮತ್ತು ವಿಟ್ಲ ಬ್ಲಾಕ್, ಉಪ್ಪಿನ ಬ್ಲಾಕಿನ ಎಲ್ಲ ಅಧ್ಯಕ್ಷರುಗಳಿಗೆ, ನಮ್ಮ ಕಾಂಗ್ರೆಸ್ ಎಲ್ಲ ನಾಯಕರುಗಳಿಗೆ ನಾನು ಕೃತಜ್ಞತೆ ಸಲ್ಲಿಸೋದನ್ನು ಮಾತಾಡಿದ ಜೈ ಹಿಂದ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ MS ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕೇಂದ್ರದಲ್ಲಿ ಆಡಳಿತ ಮಾಡುತ್ತಿರುವಂತ ಕೆಟ್ಟ, ಭ್ರಷ್ಟ ಮತ್ತು ದುಷ್ಟ ಸರ್ಕಾರ, ಈ ಒಂದು ಸರ್ಕಾರದ ವಿರುದ್ಧ ನಡೆಯುವಂತಹ ಇನ್ನು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸುತ್ತಿರುವಂತಹ 3 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಉಳಿದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನೀಟ್ ಹಗರಣದ ವಿರುದ್ಧ ಸನ್ಮಾನ್ಯ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಂಘ ಪರಿವಾರದ ಗೂಂಡಾಗಳು ಅಂತ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಬಿಜೆಪಿಯ RSS ನ ಗೂಂಡಾಗಳು ನೇರವಾಗಿ ಪೊಲೀಸ್ ಇಲಾಖೆ ಒಟ್ಟಿಗೆ ಸೇರಿಕೊಂಡು ರಾಹುಲ್ ಗಾಂಧಿ ಅವರು ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಗದಾಪ್ರಾರ ಮಾಡುವಂತಹ ಒಂದು ವಿಚಾರದ ನಾವು ಇದು ಕನ್ನಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇವತ್ತು ನೀವೆಲ್ಲ ಆಲೋಚನೆ ಮಾಡಿ, ಬಹಳಷ್ಟು ಜನಗಳು ಮಾತಾಡಿದ್ದಾರೆ. ಅದೆಷ್ಟೋ ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವತ್ತು ಹಾಳುಗೆಡಿದಂತಹ ಈ ಒಂದು ಕೇಂದ್ರ ಸರ್ಕಾರ ಈ ದೇಶದ ಮಾನವ ಸಂಪನ್ಮೂಲವಾಗಿ ಪರಿವರ್ತನೆ ಆಗಲಿಕ್ಕಿರುವಂತಹ ವಿದ್ಯಾರ್ಥಿಗಳು, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಬಲಿಷ್ಠವಾದಂತಹ, ಸುದೃಢವಾದಂತಹ, ಶಕ್ತಿಯುತ ಮಾನವ ಸಂಪನ್ಮೂಲದ ಅಗತ್ಯ ಇದೆ. ಆ ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಅದು ಆರೋಗ್ಯ ಮತ್ತು ವಿದ್ಯಾವಂತ ಮಾನವ ಸಂಪನ್ಮೂಲ ಆಗಿರಬೇಕು. ಅಂತ ವಿದ್ಯಾವಂತರಾಗಿ ಈ ದೇಶವನ್ನು ಕಟ್ಟುವಂತಹ ಪ್ರಜೆಗಳಾಗಿ ಮುಂದಿನ ದಿನಗಳಲ್ಲಿ ಈ ದೇಶದ ಶಕ್ತಿಯಾಗಿ, ಸಮಾಜದ ಶಕ್ತಿಯಾಗಿ ಬೆಳೆದು ಬರಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಂದಾಟ ಹಿಡಿದಂತಹ ಕೆಟ್ಟ ಸರ್ಕಾರ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಎಂಬುದನ್ನು ಇಡೀ ಭಾರತ ದೇಶದ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ವಿಚಾರಕ್ಕೆ ಇವತ್ತು ಬಂದಿದ್ದಾರೆ. ಇಡೀ ಭಾರತ ದೇಶದ ಅತ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಇವತ್ತು ಎಲ್ಲ ವಿರೋಧ ಪಕ್ಷಗಳು ಮತ್ತು ಎಲ್ಲ ಬೇರೆ ಬೇರೆ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮಾತ್ರ ಅಲ್ಲ, ಎಲ್ಲ ಯುವ ಸಂಘಟನೆಗಳು ಕೂಡ ಇವತ್ತು ಒಟ್ಟು ಸೇರುವುದರ ಮುಖಾಂತರ ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಕೆಲಸಗಳು ಆಗ್ತದೆ. ಇದು ಬಹಳಷ್ಟು ಇವತ್ತು ಪರಿಣಾಮ ಮುಂದಿರಲ್ಲ ಆಗ್ತದೆ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ. ಇವತ್ತು ರಾಹುಲ್ ಗಾಂಧಿ ಅವರು ಯಾರು? ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿದಂತ, ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತ, 10 ವರ್ಷ ಜೈಲುಗಳಿಂದ ಆರಂಭಿಸಿದಂತ ಪಂಡಿತ್ ಜವಾಹರ್ಲಾಲ್ ಅವರವರ ಮರಿಮೊಮ್ಮಗ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ. ಅದು ಮಾತ್ರ ಅಲ್ಲ, ಈ ದೇಶಕ್ಕೆ ಒಂದು ಸಮಗ್ರವಾದ ಆಡಳಿತವನ್ನು ಕೊಟ್ಟಂತ, ಅನೇಕ ಪರಿವರ್ತನೆ ತಂದು ಕೊಟ್ಟಂತ, ಇವತ್ತು ದೇಶವನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಶ್ರೀ ರಾಹುಲ್ ಗಾಂಧಿ ಅವರನ್ನು ಕೂಡ ಬಿಜೆಪಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಾರಂಭಣೆ ಮಾಡಿದಂತ, ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ದಿಟ್ಟ ಮಹಿಳೆ. ಆ ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಹುಲ್ ಗಾಂಧಿ ಅವರನ್ನು ಇವತ್ತು ಬಿಜೆಪಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಇವತ್ತು ಪೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರ ಸಮಯದ ಸಂದರ್ಭದಲ್ಲಿ ಇವತ್ತು ರಾಜೀವ್ ಗಾಂಧಿ ಹತ್ಯೆ ಮಾಡಿದಂತಹ ಸಂದರ್ಭವನ್ನು ಇವತ್ತು ಬಹಳ ದುಃಖದಿಂದ ಪ್ರಸ್ತಾಪ ಮಾಡಬೇಕಾಗಿದೆ. ರಾಹುಲ್ ಗಾಂಧಿ ಅವರ ಸುಪುತ್ರ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಪ್ರಾರಂಭಣೆ ಮಾಡಿದಂತ ರಾಜೀವ್ ಗಾಂಧಿ ಮಗ ರಾಹುಲ್ ಗಾಂಧಿ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಇವತ್ತು ಡೆಲ್ಲಿ ಹೋದಾಗ ನಾವು ಇವತ್ತು ಕಾಣಬಹುದು, ಶ್ರೀಮತಿ ಇಂದಿರಾ ಗಾಂಧಿ ಹತ್ಯೆ ಮಾಡಿದಂತಹ ಒಂದು ಸ್ಥಳವನ್ನು ಇವತ್ತು ಕಾಣುವಾಗ ನಮಗೆಲ್ಲರಿಗೂ ದುಃಖ ಆಗುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಇವತ್ತು ರಾಜೀವ್ ಗಾಂಧಿ ಅವರು ಇವತ್ತು ಬಿಳಿ ಪೈಜಾಮ ಮತ್ತು ಶರ್ಟ್ ಹಾಕಿ ಅವರ ಬಿಳಿ ಆ ಒಂದು ಶೂಯಲ್ಲಿ ಕೂಡ ಇವತ್ತು ಕೂಡ ರಕ್ತದ ಆ ಒಂದು ಕಲೆಗಳು ಇವತ್ತು ಕೂಡ ಡೆಲ್ಲಿಯಲ್ಲಿ ನಾವು ಇದರಲ್ಲಿ ನಾವು ಕಾಣುವಂತಹ ಅವಕಾಶಗಳಾಗ್ತದೆ ಎಂಬುದನ್ನು ನಾನು ಸಾರ್ವಜನಿಕ ಒಂದು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾಲಬುಡಕ್ಕೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನನಗೆ ಅಧಿಕಾರ ಬೇಡ, ಈ ದೇಶ ಮುಖ್ಯ ಎಂಬುದರಲ್ಲಿ ತ್ಯಾಗ ಮಾಡಿದಂತ ಶ್ರೀಮತಿ ಸೋನಿಯಾ ಗಾಂಧಿಯವರ ಸುಪುತ್ರ
ಜನರು ಯಾವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಎಂದು ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ಸಂದರ್ಭ. ಅಂತ ಒಂದು ರಾಹುಲ್ ಗಾಂಧಿ ಅವರು ಖಂಡಿತವಾಗಿ ಇವತ್ತು ನಮಗೆಲ್ಲ ವಿಶ್ವಾಸ ಇದೆ. ಇವತ್ತು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಮಾತ್ರ ಅಲ್ಲ, ಭವಿಷ್ಯದ ಪ್ರಧಾನಿಯಾಗಿ ಇದು ಹೊರಹೊಮ್ಮುತ್ತಿರುವಂತಹ ರಾಹುಲ್ ಗಾಂಧಿ ಅವರು ಖಂಡಿತವಾಗಿ ದೇಶದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗುವುದಕ್ಕೆ ಯಾರಿಗೂ ಕೂಡ ಸಂಶಯ ಪಡುವುದು ಬೇಡ. ಅವರು ಖಂಡಿತವಾಗಿ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ. ಇವತ್ತು ಈ ದೇಶಕ್ಕೆ ಬೇಕಾಗಿ ಈ ದೇಶದ ಹಾಗುಹೋಗುಗಳ ಬಗ್ಗೆ ರಾಹುಲ್ ಗಾಂಧಿ ಒಂದು ದಿವಸ ಹೇಳ್ತಾರೆ, ನನಗೆ ಇವತ್ತು ಅಧಿಕಾರ ಮುಖ್ಯ ಅಲ್ಲ, ಇನ್ನು 50 ವರ್ಷ ಅಧಿಕಾರ ಬರೋದ್ರೂ ನನಗೆ ಬೇಸರ ಇಲ್ಲ. ಆದರೆ ಈ ದೇಶದ ಜಾತ್ಯತೀತ ತತ್ವ, ಜಾತ್ಯತೀತ ಪರಂಪರೆ, ಈ ದೇಶದ ಅಖಂಡತೆ, ಏಕತೆ ನನಗೆ ಪ್ರಾಮುಖ್ಯ. ಅದಕ್ಕೆ ಹೋರಾಟ ಮಾಡ್ತಂತ ಹೇಳಿದಂತ ಒಬ್ಬ ನಾಯಕರು ಈ ದೇಶದಲ್ಲಿ ಇದ್ರೆ ಅದು ರಾಹುಲ್ ಗಾಂಧಿ ಎಂಬುದನ್ನು ಈ ಬಿಜೆಪಿ ಕೆಟ್ಟ ಜನಗಳು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಮೊದಲ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದೆ. ಇವತ್ತು ಈ ದೇಶ ಒಂದು ಅರಾಜಕತೆ ಇವತ್ತು ಇರುವಂತಹ ಸಂದರ್ಭ. ಅರಾಜಕತೆ ಮಾತ್ರ ಅಲ್ಲ, ಈ ದೇಶ ಒಂದು ರೀತಿಯ ಭಯೋತ್ಪಾದಕರಾಗಿ ಭಯೋತ್ಪಾದನೆಯ ಮೂಲಕ ನಾವಿವತ್ತು ಬದುಕಬೇಕಾದಂತ ಒಂದು ರೀತಿಯ ಭಯದ ವಾತಾವರಣವನ್ನು ಅನೇಕ ಸಲ ನಾವು ಇವತ್ತು ಕಂಡಿದ್ದೇವೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇಡೀ ದೇಶವನ್ನು ಇವತ್ತು ಒಂದು ರೀತಿಯ ಆತಂಕ ಪಡುವಂತ ಭಯದ ವಾತಾವರಣ ನನಗೆ ಬಂದಿದೆ. ಅದು ಮಾತ್ರ ಅಲ್ಲ, ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ನೋಟು ನಿಷೇಧ ಮಾಡಿದ್ರು ಈ ನರೇಂದ್ರ ಮೋದಿ. ಯಾವುದು ಮಾಡ್ಬೇಕು ಯಾವುದು ಮಾಡಬಾರ್ದಂತ ಗೊತ್ತಿಲ್ಲ. ಆಡಳಿತ ಮಾಡಬೇಕಾದಂತ ಇವತ್ತು ನರೇಂದ್ರ ಮೋದಿ ಅವರಿಗೆ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ. ಯಾವುದು ಹೇಗೆ ಮಾಡಬೇಕಂತೇಳಿ ಮಾಹಿತಿ ಇಲ್ಲದಂತ ಒಂದು ರೀತಿಯ ಪ್ರಧಾನಮಂತ್ರಿ. ಅದೇ ರೀತಿ ಜಿಎಸ್ಟಿ ತರುವುದರ ಮುಖಾಂತರ ಜನರಿಗೆ ಹೊರೆ ಆಗುವಂತ ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ರು. ಅದು ಮಾತ್ರ ಅಲ್ಲ, ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡುವಂತ ಮುಖಾಂತರ. ಅದು ಮಾತ್ರ ಅಲ್ಲ, ಅನೇಕ ವಿಚಾರಗಳಲ್ಲಿ ಈ ರೀತಿಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದಂತ ಒಂದು ಪ್ರಧಾನಮಂತ್ರಿ ಯಾರಾದರೆ ಅದು ನರೇಂದ್ರ ಮೋದಿ ಅರ್ಥ ಮಾಡಬಾರದು. ಅಂತ ಒಂದು ನರೇಂದ್ರ ಮೋದಿ ವಿರುದ್ಧ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅಂತ ಒಂದು ಆಡಳಿತ ವಿರುದ್ಧ ಹೋರಾಟ ಮಾಡಬೇಕಾದಂತ ಅಗತ್ಯ ಇದೆ. ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಪುತ್ತೂರಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಪ್ರತಿಭಟನಾ ಸಭೆಯಲ್ಲಿ ನಾವು ಕೇಳಬೇಕಾಗಿದೆ. ಇವತ್ತು ನಾವು ಹೇಮರಾಜ್ ಶೆಟ್ಟಿ ಹೇಳಿದ ರೀತಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಸಾಕಾಗುವುದಿಲ್ಲ, ಇವತ್ತು ಅಮಿತ್ ಶಾ ರಾಜೀನಾಮೆ ಕೊಟ್ಟರೆ ಸಾಕಾಗುವುದಿಲ್ಲ. ಇಡೀ ಕೇಂದ್ರದಲ್ಲಿ ಆಡಳಿತ ಮಾಡುತ್ತಿರುವಂತ ನರೇಂದ್ರ ಮೋದಿ ಇವತ್ತು ರಾಜೀನಾಮೆ ಕೊಡಬೇಕಾದಂತ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಾಗ ಇಡೀ ಸಂಪುಟವೇ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ಆದರೆ ಇವತ್ತು ನರೇಂದ್ರ ಮೋದಿ ರಾಜೀನಾಮೆ ಕೊಡುವುದನ್ನು ಬಿಟ್ಟು ಇವತ್ತು ಧರ್ಮೇಂದ್ರ ಪ್ರಧಾನಿಗೆ ಕೊಡ್ಲಿಕ್ಕೆ ಹೇಳುವುದಿಲ್ಲ, ರಾಜೀನಾಮೆ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂತ ಹೇಳಿದ್ರೆ, ಇವತ್ತು ನೀಟಿನ ಆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತ ಸಂದರ್ಭದಲ್ಲಿ ಅದೆಷ್ಟೋ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಭ್ರಷ್ಟಾಚಾರ ಆಗಿದೆ ಅಲ್ಲ, ಅದರಲ್ಲಿ ಪಾಲು ನರೇಂದ್ರ ಮೋದಿಗೂ ಬಂದಿದೆ, ಅಮಿತ್ ಶಾಗೂ ಬಂದಿದೆ. ಆ ಪಾಲು ತಗೊಂಡು ಅವರು ಹೇಗೆ ಇವತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾರೆ ಎಂಬ ಪ್ರಶ್ನೆ ನಾನು ಇವತ್ತು ಹೇಳಿಕೆ ಪಡ್ತಾ ಇದ್ದೇನೆ. ಪಾಲು ತಗೊಂಡು ಆಗಿದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇವತ್ತು ಧರ್ಮೇಂದ್ರ ಪ್ರಧಾನಿಗೆ ಯಾವ ಮುಖದಲ್ಲಿ ರಾಜ ಕೇಳುವುದಂತ ರೀತಿಯ ಒಂದು ಆತಂಕದ ಪರಿಸ್ಥಿತಿ ಇದ್ದಾರೆ ಎಂಬುದನ್ನು ನಾವು ಇವತ್ತು ಅವರ ಮುಖ ನೋಡ್ಬೇಕು. ಈಗ ನನಗೆ ಯಾರು ಇವತ್ತು ನಮಗೆ ಯಾರು ತೋರಿಸಿರು, ಆ ಮುಖದಲ್ಲಿ ನಾವೇ ಕಾಣಬಹುದು, ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ, ಇನ್ನು ಎಷ್ಟು ದಿನ ನಾನು ವಿದೇಶಕ್ಕೆ ಪ್ರಯಾಣ ಮಾಡಬಹುದು, ಇನ್ನು ಎಷ್ಟು ದಿವಸ ಐಷಾರಾಮಿ ಜೀವನ ಮಾಡಲಿಕ್ಕೆ ಸಾಧ್ಯ ಎಂಬುದಲ್ಲಿ ಆ ಒಂದು ದುಃಖ ಅಲ್ಲದೆ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ, ಭಾರತ ದೇಶ ಭವಿಷ್ಯದ ಬಗ್ಗೆ ಚಿಂತನೆ ಈ ನರೇಂದ್ರ ಮೋದಿಗೆ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೇನೆ. ಇವತ್ತು ನರೇಂದ್ರ ಮೋದಿ ಅವರು ಏನಾದ್ರೂ ಈ ದೇಶದಲ್ಲಿ ದಾಖಲೆ ಮಾಡಿದ್ರೆ ಅದು ವಿದೇಶಕ್ಕೆ ಪ್ರಯಾಣ ಮಾಡಿ ವಿದೇಶಕ್ಕೆ ಇವತ್ತು ಟೂರ್ ಹೋಗಿ ಇವತ್ತು ಏನಾದ್ರು ಇವತ್ತು ದಾಖಲೆ ಮಾಡಿದರೆ ಬಿಟ್ಟರೆ ಒಂದೇ ಒಂದು ದಾಖಲೆ ಇವತ್ತು ಈ ದೇಶದಲ್ಲಿ ಮಾಡಿದಂತ ಚರಿತ್ರೆ ಇವತ್ತು ನರೇಂದ್ರ ಮೋದಿ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದೆ. ಹೆಚ್ಚು ಮಾತಾಡಿಗೆ ಹೋಗದೆ ಬಹುಶಃ ಶುಕ್ರವಾರ ದಿವಸ ಅನೇಕ ಮಹಿಳೆಯರು ಹೇಳ್ತಾ ಇದ್ರು, ಒಂದು ನಿಮಿಷ ಅಂತ ಹೇಳುವುದು ಕೂಡ ನನಗೆ ಕೇಳ್ತಾ ಇದೆ. ಹೆಚ್ಚನ್ನು ಮಾತಾಡ್ಲಿಕ್ಕೆ ಹೋಗದೆ ನಾನು ಒಂದು ಮಾತು ಕೊನೆಯಾಗಿ ಹೇಳ್ತಾನೆ. ಇವತ್ತು ಕಳೆದ ಕೆಲವು ತಿಂಗಳ ಹಿಂದೆ ಕೇರಳದಲ್ಲಿ ಇವತ್ತು ಅಸೆಂಬ್ಲಿ ಚುನಾವಣೆ ಆಯಿತು. ಕೇರಳದ ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಪ್ರಮುಖವಾದ ವಿಚಾರ ಯಾವುದಂತ ಹೇಳಿದ್ರೆ, ಶಬರಿಮಲ ಅಯ್ಯಪ್ಪನ ಚಿನ್ನವನ್ನು ಕದ್ದಂತ ಇವತ್ತು ಅಲ್ಲಿ ಆಡಳಿತ ಮಾಡಿರುತ್ತಿರುವಂತಹ ಇವತ್ತು ಎಡಪಕ್ಷಗಳ LDF ಸರ್ಕಾರ, LDF ಅಲ್ಲಿ ಯಾರು ಆ ಶಬರಿಮಲ ಅಯ್ಯಪ್ಪನ ಚಿನ್ನ ಕದ್ದವರಲ್ಲಿ LDF ಒಬ್ಬ ಮಾಜಿ ಶಾಸಕರು ಇದ್ರು, ಆದ್ರೆ ತನಿಖೆ ಮಾಡಲಿಲ್ಲ. ಅಂದ್ರೆ ಇದರ ಅರ್ಥ ಇವತ್ತು ಶಬರಿಮಲ ಅಯ್ಯಪ್ಪನ ಚಿನ್ನವನ್ನೇ ತಿನ್ನುವಂತ LDF ಸರ್ಕಾರ ಹೋಗಿದ್ರೆ ಶ್ರೀರಾಮ ದೇವರ ಹೆಸರಿನಲ್ಲಿರುವಂತ ಹಣವನ್ನು ಕದ್ದಂತ ಬಿಜೆಪಿಯವರಿಗೆ
ಅಂತ್ಯಕಾಲ ಬಂದಿದೆ ಎಂಬುದನ್ನು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಪಕ್ಷದ ಕಾರ್ಯಕರ್ತರಾಗಿ ನಾನು ಎದೆ ಮುಟ್ಟಿ ಎದೆ ತಟ್ಟಿ ಇವತ್ತು ಹೇಳ್ತಾ ಇದ್ದೇನೆ ಎಂಬ ಎಚ್ಚರಿಕೆ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಿಮಗೆ ಶಾಪ ತಡ್ತದೆ, ನಿಮಗೆ ಶಾಪ ತಡ್ತದೆ. ನಾವು ಕಾಂಗ್ರೆಸ್ಸಿಗರು ಅದನ್ನು ಒಂದು ಪ್ರಮುಖವಾಗಿ ಅಸ್ತ್ರವಾಗಿ ತಗೊಳ್ಬೇಕು. ಅಲ್ಲಿ ಶಬರಿಮಲೆ ಅಯ್ಯಪ್ಪನ ದೇವರ ಆ ಒಂದು ಚಿನ್ನವನ್ನು ಕದ್ದವರ ಹತ್ರ ನಾವೆಲ್ಲ ಪ್ರಶ್ನೆ ಮಾಡಿದೆ ಅಂತ ಹೇಳಿದ್ರೆ, ದೇವರ ಚಿನ್ನವನ್ನು ಕದ್ದವರು ನಿಮ್ಮ ಮನೆಯಲ್ಲಿ ಬಿಡ್ತಾರ? ಮಹಿಳೆಯರು ಜಾಗೃತರಾಗಿರ್ಬೇಕು. ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮಹಿಳೆಯರ ಚಿನ್ನವನ್ನು ಕೂಡ ಇವತ್ತು ಕದ್ದಲ ಮಾಡ್ತಾರೆ ಅಂತೇಳಿ ನಾನೇ ಹೇಳ್ತಾ ಇದ್ದೇನೆ. ನನ್ನ ಸಾರ್ವಜನಿಕ ಒಂದು ಅರ್ಥ ಮಾಡಿಕೊಳ್ಬೇಕಾಗಿದೆ. ಶ್ರೀರಾಮನ ಹಣವನ್ನು ಕದ್ದವರು ನಿಮ್ಮ ಮನೆಗೆ ಒಂದಲ್ಲ ಒಂದು ನಿವೃತ್ತ ಈ ಕಳ್ಳರು ನುಗ್ತಾರೆ. ನಿಮ್ಮ ಮನೆಯ ಏನು ಹಣ ಇದೆ ಮತ್ತೊಂದಿದೆ ಅದನ್ನು ಕೂಡ ಕದ್ದುಕೊಳ್ಳುವಂತ ಪರಿಸ್ಥಿತಿ ಈ ಬಿಜೆಪಿ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕೆ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಮುಂದಿನ ಚುನಾವಣೆಯಲ್ಲಿ ಇವತ್ತು ಯಾವಾಗ ಯಾವ ಸಂದರ್ಭ ಚುನಾವಣೆ ನಡೆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಆಡಳಿತ ಅಂತ್ಯ ಆಗ್ತದೆ. ಮತ್ತೆ ಕಾಂಗ್ರೆಸ್ ಪಕ್ಷ ನೇತೃತ್ವ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬರುವಂತ ಎಲ್ಲ ಅವಕಾಶಗಳಿದೆ, ಎಲ್ಲ ನಿರೀಕ್ಷೆಗಳಿದೆ. ಆದ್ರಿಂದ ಬಿಜೆಪಿಯವರೇ ಎಚ್ಚರ ವಹಿಸಬೇಕು. ಆದ್ರೆ ಒಂದು ಮಾತು ಹೇಳ್ತಾ ಇದ್ದಾರೆ, ನಿಮ್ಮ ಹಾಗೆ ಇವತ್ತು ಹಾಗೆತನವನ್ನು ಎಂತದ್ದು ಆ ರೀತಿ ಹಾಗೆ ದ್ವೇಷ ಮಾಡುವಂತ ಕೆಲಸವನ್ನು ನಾವು ಮಾಡುವುದಿಲ್ಲ ಮಾತ್ರ ಹೇಳ್ತಾ, ನನಗೆ ಯಾರೊಬ್ಬ ಯುವ ಸ್ನೇಹಿತರು ಹೇಳಿದ್ರು, ಮೊನ್ನೆ ಡೆಲ್ಲಿಯಲ್ಲಿ ಲಾಠಿ ಪ್ರಹಾರ ಮಾಡುವಾಗ ಆ ಲಾಠಿಯಲ್ಲಿ ಮೊಳೆಯನ್ನು ಹೊಡೆದು ಮೊದಲು ಆಲೋಚನೆ ಮಾಡಬೇಕು. ಆ ಮೊಳೆಯಲ್ಲಿ ಇದು ಎಂತದ್ದು ಲಾಠಿಯಲ್ಲಿ ಮೊಳೆಯನ್ನು ಗಟ್ಟಿಯಾಗಿ ಹೊಡೆದು ಅದರ ಮೂಲಕ ಇವತ್ತು ಲಾಠಿ ನೋಡುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಏನು, ಇವರ ಮನಸ್ಸಿರುವಂತ ಆಲೋಚನೆಗಳೇನು? ರಾಹುಲ್ ಗಾಂಧಿ ಅವರ ಮುಖಕ್ಕೆ ಇವತ್ತು ಬಡಿದು ರಕ್ತ ಬಂದಂತ ಪರಿಸ್ಥಿತಿ ನೋಡುವಾಗ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿಯವರು ಈ ರೀತಿ ಮಾಡಿದರೆ ನಾಳೆ ನಮ್ಮ ಭವಿಷ್ಯವೇನು, ನಮ್ಮ ಏನಾಗ್ಬೋದು ಎಂಬುದೇ ಆಲೋಚನೆ ಮಾಡಬೇಕೆ ಮಾತ್ರ ಹೇಳ್ತಾ, ತುಳುವಿನಲ್ಲಿ ಒಂದು ಗಾದೆ ಇದೆ, ಅಕ್ಲಿಗೆ ಗೋಪಿ ಕಾಲ ಅಂತೇಳಿ. ಅಂದ್ರೆ ಅವ್ರಿಗೆ ಹೋಗುವ ಕಾಲ ಸನ್ನಿಹಿತ ಆಗಿದೆ, ಹತ್ತಿರ ಬಂದಿದೆ. ಆದ್ದರಿಂದ ಇಂಥ ಕುಕೃತ್ಯಗಳು ಮಾಡ್ತಾರೆ ಮಾತ್ರ ಹೇಳ್ತಾ, ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಮಾರ್ಗದರ್ಶನದಲ್ಲಿ ನಮ್ಮ 3 ಬ್ಲಾಕ್ನ ಅಧ್ಯಕ್ಷರು ಅದೇ ರೀತಿ ಎಲ್ಲ ಹಿರಿಯ ನಾಯಕರು ಒಟ್ಟು ಸೇರಿಕೊಂಡು ಒಂದು ಕಾಯಕ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ವಿಶೇಷವಾದಂತ ಧನ್ಯವಾದಗಳು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವಿಟ್ಲ ಉಪ್ಪಿನಗರಿ ಬ್ಲಾಕಿನ ಮಾಜಿ ಅಧ್ಯಕ್ಷರು, ಪ್ರಚಾರ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ರಾಜಾರಾಮ್ ಅವರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ದೇಶದ ಭ್ರಷ್ಟ ದುಷ್ಟ ಬಿಜೆಪಿ ಸರ್ಕಾರದ ಹಗರಣಗಳು, ನೀಟ್ ಹಗರಣ, ಹಾಗೆ ಬಹಳ ನೀಟಾಗಿ ಶ್ರೀರಾಮ ದೇವರ ಹುಂಡಿಯನ್ನೇ ದೋಚಿದ ಗುಳು ಮಾಡಿದ ಇದರ ಬಗ್ಗೆ, ಹಾಗೆ ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಅರೆಸ್ಟ್ ಮಾಡಿದ, ಬಂಧನ ಮಾಡಿದರ ವಿರುದ್ಧ ಮಾಡಿದಂತಹ ಪ್ರತಿಭಟನೆಯ ಅಲ್ಲಿರುವಂತಹ 3 ಬ್ಲಾಕಿನ ಗೌರವಾನ್ವಿತ ಅಧ್ಯಕ್ಷರುಗಳೇ, NSC ಅಧ್ಯಕ್ಷರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಪ್ರಚಾರ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಂಧುಗಳೇ, ಎರಡೇ ವಿಚಾರ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ನೀಟ್ ಹಗರಣ ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟವಾಡಿ ಈ ದುಷ್ಟ ಸರ್ಕಾರ ಏನೆಲ್ಲ ಹಾಕ್ತಿದೆ. ಬಂದರು ಮಾರಿ ಆಯ್ತು, ಏರ್ಪೋರ್ಟ್ ಮಾರಿ ಆಯ್ತು, ಬೇರೆ ಬೇರೆ ಹಗರಣ ಮಾಡಿದ್ದು. ಈಗ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡಿ ವಿದ್ಯಾರ್ಥಿಗಳ ಬದುಕನ್ನೇ ಚಿವುಟುವಂತಹ ಈ ಒಂದು ವಿಚಾರ ಮಾಡಿದಾರಲ್ಲ, ಅದು ಬಹಳ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿದರು. ಒಂದೂರು ವಿಜ್ಞಾನದ ವಿದ್ಯಾರ್ಥಿಯಾಗಿ ನೀಟ್ ಬರೆಯುವುದು, ಸೀಟ್ ಬರೆಯುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಹಾಗೆ ನನ್ನ ಮಗಳು ಕೂಡ ಈ ವರ್ಷ ಬರೆದು ಅದರಿಂದ ತೊಂದರೆಗಳಿಂದ ಸ್ವತಃ ಅನುಭವ ನನಗೆ ಉಂಟು. ಇಡೀ 2 ವರ್ಷ PUC ವ್ಯಾಸಂಗ ಮಾಡಿ ಅದನ್ನು ಬರೆದು ಕಣ್ಣಿಗೆ ಎಣ್ಣೆ ಹಚ್ಚಿ ಓದಿ ಪರೀಕ್ಷೆ ಮುಂಚಿನ ದಿವಸ ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಕೂಡ ಅದು ಮಾರ್ಕ್ ಕಡಿಮೆ ಆಗುವ ಚಾನ್ಸ್. ಅದು ಬಿಟ್ಟು ಒಂದು ಪರೀಕ್ಷೆ ಆದ ಮೇಲೆ ಇಡೀ 2 ವರ್ಷ ಓದಿ ಅವ್ರು ಏನು ಸ್ವಲ್ಪ ರಿಲ್ಯಾಕ್ಸ್ ಆಗುವ ಮೂಡಲ್ಲಿ ಇರುವಾಗ ಪುನೊಂದು ಪರೀಕ್ಷೆ ಉಂಟು ಅಂತ ಆಗುವಾಗ ಹೇಗೆ ಅನಿಸ್ಬೇಕು? ಅದರ ಫಲಿತಾಂಶವೇ ಎಷ್ಟೋ ಮಕ್ಕಳು ನೀಟ್ನ ನಿರ್ವಹಣೆ ಕಡಿಮೆ ಆಗಿದೆ, ಆತ್ಮಹತ್ಯೆ ಮಾಡಿದ್ದಾರೆ. ಇದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಿಜವಾಗಿಯೂ ಖಂಡನೀಯ. ನೋಡಿ, ನನ್ನ ಮಗಳು ಹೇಳಿದ್ದು, ಪಾಪ ನಂದು ಇದು ನನ್ನ ಮಾರ್ಕ್ ಅಲ್ಲ, ಮೊದಲನೇ ಪರೀಕ್ಷೆ ಸುಲಭ ಇತ್ತು, ಆನಂತರ ಜೂನ್ 21ಕ್ಕೆ ಆದ ಪರೀಕ್ಷೆ ನನ್ನ ಮಾರ್ಕ್ ಅಲ್ಲ, ನಾನು ಇದನ್ನು ಒಪ್ಪುವುದಿಲ್ಲ, ನಾನು ರಿಪೀಟ್ ಮಾಡ್ತೇನೆ ಅಂತ ಹೇಳ್ತಾ ಹಠ ಮಾಡಿದ್ರು. ನಾನೇನ್ ಮಾಡ್ಬೇಕು? ಆ ಮಕ್ಕಳ ಇದಕ್ಕೆ ಬೇಕಾಗಿ ನಿನ್ನೆ ಅಷ್ಟೇ
ನಿನ್ನೆ ಅಷ್ಟೇ ನಾನು ಎಕ್ಸ್ಪರ್ಟ್ ಕಾಲೇಜಿಗೆ ಹೋಗಿ ಲಾಂಗ್ ಟರ್ಮ್ ನೀಡಿಗೆ ಅಡ್ಮಿಷನ್ ಮಾಡಿ ಬಂದು 1 ವರ್ಷ ಇದು ಒಂದು ಹುಡುಗಿ ನನ್ನ ಮಗಳ ವಿಚಾರ ಆದ್ರೆ ಇಡೀ ರಾಷ್ಟ್ರದ 24 ಲಕ್ಷ ಮಕ್ಕಳ ಭವಿಷ್ಯ ಏನು ಅಂತ ನೀವು ಆಲೋಚನೆ ಮಾಡಬೇಕಂದ್ರೆ ಇಂಥ ದುಷ್ಟ ಸರ್ಕಾರ ಎಲ್ಲರನ್ನೇ ಚೆಲ್ಲಾಟವಾಡಿ ಆಯ್ತು. ಈಗ ಮಕ್ಕಳ ಮನಸ್ಥಿತಿಯೊಂದಿಗೆ ಚೆಲ್ಲಾಟ ಮಾಡುವಂತ ಈ ಸರ್ಕಾರದ ಧೋರಣೆಗೆ ಧಿಕ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಂದು ಮಾಡಿದ ಎತ್ತಿಗೆ ಜ್ವರ ಬಂದ್ರೆ ಕೋಣೆಗೆ ಬರೆ ಹೇಳುದಂತೆ, ಕೋಣನಿಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹೇಳುದು. ಏನು ಯಾರೊಬ್ಬ ಅಧಿಕಾರಿ ವಿನೀತ್ ಜೋಶಿ ಅನ್ನೋದು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ ಕೈ ತೋಡ್ಕೊಂಡಿದ್ದಾರೆ. ಅವನನ್ನು ಸಸ್ಪೆಂಡ್ ಮಾಡಿದ್ದೇನೆ, ಇನ್ನೊಬ್ಬರನ್ನು ನಾನು ಆಯ್ಕೆ ಮಾಡಿದ್ದೇವೆ, ಅವನನ್ನು ಸಸ್ಪೆಂಡ್ ಮಾಡೋದಲ್ಲ, ಅವನ ತಪ್ಪಲ್ಲ. ಯಾರು ಧರ್ಮೇಂದ್ರ ಪ್ರಧಾನ ತಪ್ಪು ಮತ್ತು ನರೇಂದ್ರ ಮೋದಿ ಇದು ತಪ್ಪು. ಇದರಿಂದಾಗಿ ಅವರು ಇದರ ಬೆಲೆ ತೆರಬೇಕು. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಮಾಡಬೇಕು. ಇದು ಈಗ ಇದನ್ನು ಹೇಳುತ್ತಾ ಖಂಡಿತ ಇದೆಲ್ಲ ಆಗಿ ಹೋಯ್ತು. ರಮೇಶ್ ಅವರು ಹೇಳಿದಾಗೆ ಏನು ನಮ್ಮ ರಾಮದೇವರ ಹುಂಡಿಯನ್ನು ಹರಕೆಯ ಹುಂಡಿಯ ಈ ಹಣವನ್ನೇ ದೋಚಿದ ಮೇಲೆ ಇನ್ನೇನು ಅವರು ಮಾಡಬಾರ್ದು, ಇನ್ನೇನು ಅವರು ಮಾಡಬಹುದು ಅನ್ನೋನ್ನು ನೀವೇ ಆಲೋಚನೆ ಮಾಡಿ. ಒಟ್ಟಾರೆ ಈ ಬಿಜೆಪಿಯ ಈ ದುಷ್ಟ ಸರ್ಕಾರಕ್ಕೆ, ಅವರ ದುಷ್ಟ ಧೋರಣೆಗೆ, ಇಂಥ ಧೋರಣೆಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಬೂತಿನ ಅಧ್ಯಕ್ಷರಾಗಿರುವಂತಹ ಅಂಗಾರ್ ಅವರು ನಿಧನರಾಗಿದ್ದಾರೆ. ಅವರಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿ ಅದರ ನಂತರ ನಮ್ಮ ಕೆಪಿಸಿಸಿಯ ವಕ್ತಾರರಾಗಿರುವಂತಹ ಅಮರ ರಾಮಚಂದ್ರ ಅವರು ಮಾತನಾಡಲಿದ್ದಾರೆ. ಎಂ.ಬಿ. ವಿಶ್ವನಾಥರಯ್ಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪುತ್ತೂರು ವಿಟ್ಲ ಉಪ್ಪಿನಂಗಡಿ 3 ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ಶಾಸಕ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನಾ ಸಭೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಒಂದ್ಸಲ ಹಿಂಸೆ ಕೊಟ್ಟು ಅವರನ್ನು ಬಂಧಿಸಿದ್ದಾರೆ. ಆಗ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನನ್ನನ್ನು 1 ಸಲ ಅಲ್ಲ 10 ಸಲ ಬಂಧಿಸಿದ್ರು ನನಗೆ ತೊಂದರೆ ಇಲ್ಲ, ಆದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ವಿದ್ಯಾರ್ಥಿಗಳ ಮೈ ಮುಟ್ಟಬಾರದು. ಇದಕ್ಕಾಗಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರಿ ಅವರು ನೈತಿಕ ಹೊತ್ತು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಯಾರು ವಿದ್ಯಾರ್ಥಿಗಳ ಮೇಲೆ ಕೈ ಹಾಕಿದ್ರ, ಒಂದು ಬೆರಳು ಮುಟ್ಟಿದ್ರ, ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಅವರು ಹೇಳ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಇದಕ್ಕೆಲ್ಲ ಕಾರಣೀಭೂತನಾದ ಆ ನರೇಂದ್ರ ಮೋದಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಹೇಳ್ತಾರೆ. ಇದು ಆಗ್ಲೇಬೇಕು, ಅದಕ್ಕಾಗಿ ಆಗ್ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಯಾರು ವಿರೋಧಿಗಳಿಲ್ಲ. ಕಾಂಗ್ರೆಸ್ ಪಕ್ಷ ವಿರೋಧ ಅಲ್ಲ, ಜನತಾ ದಳ ಅಲ್ಲ, ಎಎಪಿ ಅಲ್ಲ. ಪ್ರಧಾನಮಂತ್ರಿ ಮೋದಿ ಅವರಿಗೆ ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರೇ ವಿರೋಧ. ಯಾಕಂತ ಹೇಳಿದ್ರೆ ಆ ದಿವಸ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಯನ್ನು ಹೇಗೆ ಹೀಯಾಳಿಸ್ತಿದ್ರು. ಡಾಲರ್ ಬೆಲೆ ನಮ್ಮ ದೇಶದಲ್ಲಿ ಮಾತ್ರ ಜಾಸ್ತಿ ಆಗುವುದು, ನೇಪಾಳದಲ್ಲಿ ಕಮ್ಮಿ ಆಗಿದೆ, ಬರ್ಮಾದಲ್ಲಿ ಕಮ್ಮಿ ಆಗಿದೆ, ಪಾಕಿಸ್ತಾನದಲ್ಲಿ ಕಮ್ಮಿ ಆಗಿದೆ. ಬೆಲೆ ಏರಿಕೆ ನಮ್ಮಲ್ಲಿ ಮಾತ್ರ, ನಮ್ಮ ದೇಶದಲ್ಲಿ ಮಾತ್ರ ಜಾಸ್ತಿ ಆಗುವುದು. ಹಾಗೆ ಎಲ್ಲವೂ ಏನಾದ್ರೂ ಅದಕ್ಕೆ ನಿರುದ್ಯೋಗ ನಮ್ಮ ದೇಶದಲ್ಲಿ ಮಾತ್ರ, ಅದಕ್ಕೆಲ್ಲ ಕಾರಣ ಪ್ರಧಾನಮಂತ್ರಿ. ಯಾವ ದೇಶದ ಪ್ರಧಾನಮಂತ್ರಿ ಕ್ಷೀಣ ಆಗ್ತಾನ, ಆ ದೇಶದ ಡಾಲರ್ ಕೂಡ ರೂಪಾಯಿ ಮೌಲ್ಯ ಕೂಡ ಕ್ಷೀಣ ಆಗ್ತದೆ ಅಂತ ಹೇಳಿದ ಮನುಷ್ಯ ಇವತ್ತು ಪ್ರಧಾನಿ ಆದ್ಮೇಲೆ ಯಾವೆಲ್ಲ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ನಾನು ಹೇಳ್ತಿರುವಂತದ್ದು, ಇವತ್ತು ಪ್ರಧಾನಮಂತ್ರಿಯವರು ಆಗಿನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಅದನ್ನು ಸಮರ್ಥನೆ ಮಾಡಿಕೊಳ್ಬೇಕು. ಡಾಲರ್ ರೇಟ್ ಅನ್ನು ಕಮ್ಮಿ ಮಾಡುವಂತ, ಡಾಲರ್ ರೇಟಿಗೆ ಡಾಲರಿಗೆ ಮೌಲ್ಯವನ್ನು ಕಮ್ಮಿ ಮಾಡುವಂತ ವ್ಯವಸ್ಥೆಗೆ ಅವರು ಕೈ ಹಾಕಬೇಕು. ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ನೀಟ್ ಹಗರಣದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ನೀಟ್ ಸಿಇಟಿ ಒಂದು ಕರ್ನಾಟಕದಲ್ಲಿ ಇತ್ತು, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್. ಆಮೇಲೆ ನೀಟ್ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ರು. ಸಿಇಟಿ ಅಂದ್ರೆ ಹೆಚ್ಚಿನ ಅಂಶ, ಇದರಿಂದ ನೀಟಿಂದ ತೊಂದರೆ ಆಗಿದ್ದು ಕರ್ನಾಟಕದ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ. ನೀಟನ್ನು ಮಾಡಿದ್ರು.
ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ, ನನ್ನ ಮಕ್ಕಳು ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಬೇಕು, ಸಮಾಜದಲ್ಲಿ ಮುಂದುವರೆದ ವ್ಯಕ್ತಿ ಆಗ್ಬೇಕು, ಏನೇನೋ ಕನಸು ಮಕ್ಕಳಿಗೆ ಇರ್ತದೆ, ಒಟ್ಟಿಗೆ ಹೆತ್ತವರಿಗೂ ಇರ್ತದೆ. ಅಂತ ಕನಸನ್ನೇ ಆದಾಗ ಕಳೆದ ಒಟ್ಟು 3 ಸಲ ನೀಟ್ ಪ್ರಶ್ನೆ ಪತ್ರಿಕೆ ತೋರಿಕೆಯಾಗಿದೆ. 2014ರಿಂದ ಬಿಜೆಪಿ ಸರ್ಕಾರ ಬಂದ ಮೇಲೆ ಸಾಧಾರಣ 155 ಸಲ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿದೆ. ಸಾಧಾರಣ 9.5 ಕೋಟಿ ಜನರಿಗೆ ಅದರಿಂದ ತೊಂದರೆ ಆಗಿದೆ. ನೀಟ್ ಪತ್ರಿಕೆ ಈ ಭ್ರಷ್ಟಾಚಾರದ ಹಣದ ಇದರಿಂದಾಗಿ ಸೋರಿಕೆಯಾಯಿತು. ಸೋರಿಕೆ ಆದಾಗ ಏನು ಕನಸನ್ನು ಹೊತ್ತುಕೊಂಡಿದ್ದ ಈ ಮಕ್ಕಳು, ನಾವು ಡಾಕ್ಟರ್ ಆಗಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಆಗಿದ್ದ ಯಾವ ಹೆತ್ತವರಿಗೆ ಏನು ಆಸೆ ಇತ್ತ, ಈ ನೀತಿ ಪತ್ರಿಕೆ ಸೋರಿಕೆಯಾದ ಮೇಲೆ ಪ್ರಮಾಣ ಆಯ್ತು, ಅವರ ಕನಸು ಹುಚ್ಚುನೂರಾಯ್ತು, ಏನೆಲ್ಲ ಆಯ್ತು. 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾವುದಕ್ಕೂ ಸ್ಪಂದನೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಅದೇನೋ ಜರೂರಾಗಿ ನೀಟ್ ಪರೀಕ್ಷೆಯನ್ನು ಮಾಡಿತ್ತು, ಆಯ್ತು, ಎಲ್ಲ ಆಯ್ತು. ಆಮೇಲೆ ಅದು ಕೂಡ ಬಂತು. ಇದೆಲ್ಲ ಈ ಸ್ಥಿತಿ ಮುಂದುವರಿಬಾರದು, ಇದು ಹೀಗೆ ಇರಬಾರದು. ಒಂದು ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ದೇಶ ನಡಿಬೇಕು, ಅವ್ಯವಹಾರ ನಡಿಬಾರದು ಅಂತ ಹೇಳೋ ದೃಷ್ಟಿಯಿಂದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಇವರು ಸತ್ಯಾಗ್ರಹಕ್ಕೆ ಕೂತ್ಕೊಳ್ತಾರೆ. ಆಗ್ಲೂ ಯಾರು ಬರಲಿಲ್ಲ, ಆಗ್ಲೂ ಸ್ಪಂದನೆಯನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. 18 ದಿನಗಳ ನಿರಂತರ ಉಪವಾಸದ ನಂತರ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಇವರು ಬರ್ತಾರೆ. ಬಂದು ಬಲಾತ್ಕಾರವಾಗಿ ಇವರನ್ನು ತೆಗೆದುಕೊಂಡು ಹೋಗ್ತಾರೆ. ಆಗ ಎಚ್ಚೆತ್ತುಕೊಂಡಂತಹ ವಿದ್ಯಾರ್ಥಿ ಸಮೂಹ ಬಾಧೆ ಮಟ್ಟಿಗೆ ನಡೆಯನ್ನು ಮಾಡಿದಾಗ ಹೀನಾಯವಾಗಿ ಹಿಂಸಿಸಲಾಯಿತು, ಲಾಠಿ ಚಾರ್ಜಿ ಮಾಡಲಾಯಿತು. ಅವರಿಗೆ ಕ್ರೂರವಾಗಿ ಶಿಕ್ಷೆಯನ್ನು ಕೊಡುವಂತ ವ್ಯವಸ್ಥೆ ಲಾಠಿ ಚಾರ್ಜಿ ಮೂಲಕ ಇದನ್ನು ಪೊಲೀಸ್ ಜೊತೆಗೆ ಇದೇನೋ ಹೇಳಿದ ಸಂಘ ಪರಿಹಾರದ ಗೂಂಡಾಗಳ ಮೂಲಕ ಯೂನಿಫಾರ್ಮ್ ಇಲ್ಲದೆ ಹೊಡೆಯುವಂತಹ ಕೆಲಸವನ್ನು ಮಾಡಿದ್ರು. ಇವೆಲ್ಲ ಆಗುವಾಗ ಜನರಿಗೆ ತೊಂದರೆ ಆಗುವಾಗ ನಾವು ನಮ್ಮ ಬೇಡಿಕೆಯನ್ನು ಹೇಳುವುದರಲ್ಲಿ ತಪ್ಪೇನಿದೆ. ಬೇಟಿ ಬಚಾವೋ ಬೇಟಿ ಬಡಾವೋ ಅಂತ ಹೇಳಿ ಹೆಣ್ಮಕ್ಳಿಗೆ ಹಿಂಸೆಯನ್ನು ಕೊಡುವುದು ಒಂದಾದ್ರೆ ನಾವು ಹೇಳ್ತೀವಿ ರಾಷ್ಟ್ರೀಯತೆ ಅಂತೇಳಿ. ಒಂದು ದೇಶದ ಯಾವುದೇ ಒಂದು ರಾಷ್ಟ್ರದಲ್ಲಿ ಭಾಗದಲ್ಲಿ ತೊಂದರೆ ಆದಾಗ ಆ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಕೆಲಸ ಆ ದೇಶದ ಯಾವುದೇ ಮೂಲೆಯಲ್ಲಿ ಮಾಡಿದ್ರು ಕೂಡ ಅದು ರಾಷ್ಟ್ರೀಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಯಶಸ್ಸು ಇರಬೇಕು. ನರೇಂದ್ರ ಮೋದಿ ಅವರು ಕ್ಷಮೆ ಹಾಕಬೇಕು. ಭ್ರಷ್ಟ ಇವಾಗ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನು ಕೊಡಬೇಕು. ಹಾಗೆ ಯಾರಿಗೆಲ್ಲ ಕಷ್ಟ ಆಗಿದೆ, ಯಾರಿಗೆಲ್ಲ ಹಿಂಸೆ ಆಗಿದೆ, ಅವರೇ ಆ ಕೊಟ್ಟವರು ಅದಕ್ಕೆ ಹೊಡೆಯುತ್ತವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮ, ಈ ಪ್ರತಿಭಟನಾ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಸಹಕಾರದಿಂದ ಎಲ್ಲ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಸೇರಿದಂತ ಎಲ್ಲಿಗೂ ವಂದಿಸ್ತಾ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಕಾಂಗ್ರೆಸ್, ರಾಹುಲ್ ಗಾಂಧಿ ಕಿ ಜೈ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು,
ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.